ಬಳಿಕ ಮರುದಿನ ವಿತ್ತ ರಾವಣ ಸಭೆಯ ಮಧ್ಯದಲ್ಲಿ ರಾವಣ ಲೋಕವೇ ರಾವಣೇಶ್ವರನೇ ದೇವ ಎಂಬುದಾಗಿ ಪೂಜಿಸ್ತಾ ಇದ್ದಾರೆ. ವಿಷ್ಣುವಸು ಹಾಗೂ ಕೈಕಸಾದೇವಿಯ 4 ಮಂದಿ ಮಕ್ಕಳಲ್ಲಿ ಹಿರಿಯವರಾಗಿರುವಂತಹ ನಾಳೆ ರಾವಣೇಶ್ವರ, ಓರ್ವ ಕುಂಭಶ್ರವಣ, ಓರ್ವ ವಿಭೀಷಣ, ಓರ್ವಳು ಸಖಿ ಶೂರ್ಪನಖೆ. ಅವಳಿಂದಲಾಗಿ ರಕ್ಕಸ ಸೇನೆಯೆಲ್ಲವೂ ಕೂಡ ಸರ್ವನಾಶವಾಗುತ್ತಾ ಇದೆ. ಮಕ್ಕಳು, ಬಂಧು ಬಾಂಧವರು, ಪುತ್ರ ಕಳತ್ರಾದಿಗಳೆಲ್ಲರೂ ಕೂಡ ಯಮ ನಾಲೆಯನ್ನು ಸೇರುತ್ತಾ ಇದ್ದಾರೆ ಅಂತೇಳಿ. ಆದರೆ ಇನ್ನೇನು ಮಾಡೋಣ? ಇದ್ದಾನೆ ಚಿಂತಿಸದ ಮನೆಗೈದಿ ಕನತ ವೈರಿಯ ನೆರೆದು ತಾಂತವಕದಿಂದಿರಲು ಬಂದ ಪ್ರಾಂತದಲ್ಲಿ ಬಳಲಲ್ಲಿ ತೊಳಲಲ್ಲಿ ಕುಳಿರುಳೇ ಸುರಿದು ತಿಳಿದೊಂದು ಪಾಯವನು ಕಳವಳಗೊಂಡ. ಚಿಂತಿಸುತ್ತ ಮನೆಗೈದಿ ಶಿವ ಇನ್ನು ಯಾವ ರೀತಿಯಾಗಿ ಜಯ ಲಲನೆಯನ್ನು ತಂದು ನೀಡಲೆಂಬುದಾಗಿ ನನಗೆ ಅರ್ಥವಾಗುವುದಿಲ್ಲ. ಈ ಕಾಲಕ್ಕೆ ಯುದ್ಧ ಮಾಡಬೇಕು ಅಂತೇಳಿ ಆದರೆ ನನ್ನ ಆಪ್ತಲೋರ್ವರಿದ್ದಾರೆ ಮಹಿರಾವಣ. ಆತನೇ ನನಗೆ ಸರಿಯಾದವ. ಈ ಕಾಲಕ್ಕೆ ಅವನನ್ನೇ ನೆರವರಿಕೆ ಮಾಡ್ತಾ ಇದ್ದೇನೆ. ಮಹಿರಾವಣ ಬಾರು, ಮಹಿರಾವಣ ಬಾರೋ ಮಹಿರಾವಣ. ನೆನೆಗೆ ಮಹಿರಾವಣನ ಘನವೇ ನಡೆಯುವುದಯ್ಯ. ನೆನೆಗೆ ಮಹಿರಾವಣನ ಘನವೇ ನಡೆಯುವುದಯ್ಯ. ಅನಿತರಲ್ಲಿ ನಡೆದಂತು ಧನುಜೇಶನೆಡೆಗೆ
ಯಾರು ಅಂತ ಕೇಳಿಬಲ್ಲಿರಿ? ಮಹಿರಾವಣ ಅಂತ ಕೇಳಿದ್ದೆ. ನಾವೇ ಸರಿ, ನಾವೇ ಸರಿ. ಇವತ್ತು ಬಂದ ವಿಚಾರ ಬಹಳಷ್ಟಿದೆ, ಎಲ್ಲರೂ ಆಲಿಸಬೇಕು. ಎಂದಿನಂತೆ ವಿಧಿಗಳನ್ನೆಲ್ಲ ತೀರಿಸಿ ಕುಲದೇವರಾದಂತಹ ಶಿವನನ್ನು ಭಕ್ತಿಯಿಂದ ಪೂಜೆ ಮಾಡಿ ಪ್ರಸಾದವನ್ನು ಸ್ವೀಕಾರ ಮಾಡಿಕೊಂಡು ನೋಡಿ. ಆಮೇಲೆ ಪಾತಾಳ ಲಂಕೆಯ ತುಂಬಿದ ಸಭೆ, ಎತ್ತರವಾಗಿರುವಂತಹ ಪೀಠ, ಖಚಿತವಾದಂತಹ ಪೀಠದಲ್ಲಿ ಏರುವ ಹೊತ್ತಿನಲ್ಲಿ ನಮ್ಮವರೆಲ್ಲ ಜಯಘೋಷವನ್ನು ಹಾಕುತ್ತಾ ಇದ್ದಾರೆ ನೋಡಿ. ನಮ್ಮವನಿಗೆ ಜಯವಾಗಲಿ, ನಮ್ಮೊಡೆಯ ಮಹಿರಾವಣನಿಗೆ ಜಯವಾಗಲಿ. ಈ ಮಾತನ್ನು ಕೇಳುವಾಗ ಬಹಳ ಆನಂದವಾಗುತ್ತಾ ಇದೆ ನೋಡಿ. ಅಯ್ಯ, ನಾವು ಇರುವರು ಅಣ್ಣ ತಮ್ಮಂದಿರು. ಒಬ್ಬ ಹೀರಾವಣ, ಮತ್ತೊಬ್ಬ ಮಹಿರಾವಣ. ನನ್ನ ಅಣ್ಣ ಹೀರಾವಣ ಇಲ್ಲಿಲ್ಲ, ಬೇರೆ ಕಡೆಯಲ್ಲಿದ್ದಾನೆ. ಪಾತಾಳ ಲಂಕೆಯಲ್ಲಿ ನಾನು ಆಧಿಪತ್ಯವನ್ನು ಮಾಡಿಕೊಂಡಿದ್ದೇನೆ. ಮಹಿರಾವಣ ಪ್ರಣವಿಂದು ಮಹರ್ಷಿಗಳ ಪುತ್ರರು ನಾವು, ಆ ತಪಸ್ವಿಗಳ ಮಕ್ಕಳಾದಂತಹ ನಾವು ಯೋಗ್ಯತೆಯಲ್ಲೂ ಸಾಮಾನ್ಯರಲ್ಲ ನೋಡಿ. ನಮ್ಮ ಯೋಗ್ಯತೆ ಅಂದ್ರೆ ಒಂದಲ್ಲ ಎರಡಲ್ಲ, ಹೇಳುವುದಕ್ಕೆ ಹೋದ್ರೆ ಬಹಳ ಉಂಟು. ಎಷ್ಟು ಉದ್ದ ಆಗ್ತದೆ ಅಂತ ಹೇಳುವುದಕ್ಕಾಗುದಿಲ್ಲ. ಹಾಗಾಗಿ ಗಿಡ್ಡವಾಗಿಯೇ ಹೇಳ್ತೇನೆ. ಈ ಪಾತಾಳ ಲಂಕೆಯಲ್ಲಿ ನನ್ನ ಆಧಿಪತ್ಯದಿಂದಾಗಿ ಎಲ್ಲರೂ ನೆಮ್ಮದಿಯ ಬದುಕನ್ನು ಕಾಣುತ್ತಾ ಇದ್ದಾರೆ. ಓಲಗಸ್ತನಾಗಿ ಕುಳಿತೆ ಆ ಹೊತ್ತಿನಲ್ಲಿ ಯಾರೋ ನನ್ನನ್ನು ಕರೆದ ಹಾಗಾಯ್ತಲ್ಲ. ಯಾರು ಸರಿಯಾಗಿ ಹೆಸರನ್ನು ಆ ಸ್ವರವನ್ನು ಆಲಿಸಿದ್ರೆ ನಮ್ಮವ, ನಮ್ಮವ, ನನ್ನ ಆಪ್ತ ಮಿತ್ರ. ಹೌದಯ್ಯ, ರಾವಣೇಶ್ವರ ಕನಕಲಕ್ಕಿಯ ದೊರೆ ನೋಡಿ. ಅವ ಯಾಕಾಗಿ ನನ್ನನ್ನು ನೆವಾರಿಕೆ ಮಾಡಿಕೊಂಡ? ಏನಾಗಿರಬಹುದು? 14 ಲೋಕವನ್ನು ನಡೆಸಿದಂತ ಆತನಿಗೆ ಈ ರೀತಿಯಾದಂತಹ ಒಂದು ನನ್ನನ್ನು ಕರೆಯುವ ಆ ಕಾಲ ಬಂತು. ಅದಕ್ಕಿದೆ ನಿನಗೂ ಅವನಿಗೂ ಮಿತ್ರತ್ವ ಹೇಗೆ ಅಂತ ನೀವು ಹೇಳಬಹುದು. ಇದೆ ಒಂದೇ ಗುರುಗಳ ಬಳಿಯಲ್ಲಿ ನಾವು ವಿದ್ಯೆಯನ್ನು ಕಲಿತವರು. ರಾವಣ, ಆಮೇಲೆ ನಾನು ಮಹಿರಾವಣ, ಆಮೇಲೆ ವಿಭೀಷಣ, ಆಮೇಲೆ ಕುಂಭಕರ್ಣ. 4 ಜೊತೆಯಾಗಿ ಗುರುಗಳ ಬಳಿಯಲ್ಲಿ ಸಹಪಾಠಿಯಾಗಿ ಮೆರೆದವರು. ವಿದ್ಯೆಯನ್ನು ಕಲಿತು ವಿದ್ಯೆ ಮುಗಿದ ಮೇಲೆ ನಮ್ಮ ಪುರವನ್ನು ಸೇರುವಾಗ ನಾವು ಮಿತ್ರತ್ವವನ್ನು ಮಾಡಿಕೊಂಡದ್ದುಂಟು. ಮಿತ್ರ ರಾವಣೇಶ್ವರ, ನೀನು ನನಗೆ ಮಿತ್ರ, ನಾನು ನಿನಗೆ ಮಿತ್ರ, ತುಲ್ಯಾರಿ ಮಿತ್ರತ್ವವನ್ನು ಹೊಂದಿದವರು ನಾವು. ನಿಮ್ಮಲ್ಲಿ ಒಂದು ಕೇಳ್ತೇನೆ, ಈ ತುಲ್ಯಾರಿ ಮಿತ್ರತ್ವ ಅಂದ್ರೆ ಎಂತ ಗೊತ್ತುಂಟ ನಿಮಗೆ? ಗೊತ್ತೇ ಇಲ್ವಾ ನಿಮಗೆ? ಹೋಕ್ ನಾನೇ ಹೇಳ್ತೇನೆ, ನಿನ್ನ ಕಷ್ಟಕ್ಕೆ ನಾನಾಗುತ್ತೇನೆ, ನನ್ನ ಕಷ್ಟಕ್ಕೆ ನೀನಾಗುವುದು. ನಿನಗೆ ನಾನು, ನನಗೆ ನೀನು.
ಈ ಹೊತ್ತಿನಲ್ಲಿ ಅವ ಕರೀತಾ ಇದ್ದಾನಂತಾದ್ರೆ ಅವನ ಮಿತ್ರತ್ವವನ್ನು ಯಾವತ್ತೂ ತಳ್ಳಿ ಹಾಕುವುದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಅವನ ಕಷ್ಟಕ್ಕೆ ನಾನು ಒದಗಬೇಕು ಅಂತಾದ್ರೆ ನಾನು ಲಗ್ಗೆಯನ್ನು ಸೇರಲೇಬೇಕು. ಮಧ್ಯರಾತ್ರಿಯ ಕಾಲವಿದು. ಈ ಮಧ್ಯರಾತ್ರಿಯ ಕಾಲದಲ್ಲಿ ನನ್ನನ್ನು ನೆನವರಿಕೆ ಮಾಡಿಕೊಳ್ಳುವುದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಆದ್ರೆ ಅವನು ನೆನವರಿಕೆ ಮಾಡಿಕೊಂಡಿದ್ದಾನಂತಾದ್ರೆ ಅವಸರವೇ ಇರಬೇಕು. ಅವಸರ ಏನು ಅಂತ ನಾನು ಕೇಳಬೇಕು ಅಂತಾದ್ರೆ ನಾನು ಕನಕಲಂಕೆಯನ್ನು ಸೇರಬೇಕು ಅಂತಾದ್ರೆ ತಡ ಮಾಡುವುದಲ್ಲ. ಮುಹೂರ್ತ ನೋಡ್ಲಿಕ್ಕಿಲ್ಲ. ಅದಕ್ಕೆ ಮಧ್ಯರಾತ್ರಿಯಲ್ಲಿ ಎದ್ದು ಹೋಗುವುದು ಹೇಗೆ ಹೋಗುವುದು ಅಡಿಸ್ತಾರ ನೋಡು. ಏನು ಎಂತದಂದ್ರೆ ನಾವು ಹೋಗುವ ಆ ದಾರಿ ನಿಮಗೆಲ್ಲ ಬೇಡ, ಗೊತ್ತಾಯ್ತಲ್ಲ? ನಿಮಗೆ ಹೇಳಿದ್ರೆ ಪ್ರಯೋಜನ ಇಲ್ಲ. ಲಂಕಾಪಟ್ಟಣ ಸೇರು, ಅದು ಎಲ್ಲಿ ಉಂಟು ಇದು ಎಲ್ಲಿ ಉಂಟು ಅಂತ ಕೇಳುವುದಲ್ಲ. ಅಯ್ಯ, ಕಷ್ಟ ಇಲ್ಲ, ನಮಗೆಲ್ಲ ಅದು ಬಹಳ ಸುಲಭ. ಒಂದು ವೇಳೆ ರಹಸ್ಯ ದಾರಿಯನ್ನು ನಾನು ನಿಮ್ಮಲ್ಲಿ ಹೇಳಿದೆ, ನೀವು ಮತ್ತೊಬ್ಬರಿಗೆ ಹೇಳಿದ್ರೆ ನಮಗೆ ಕಷ್ಟ. ನಿಮ್ಮನ್ನು ನಂಬಲಿಕ್ಕಾಗುವುದಿಲ್ಲ. ನೀವು ನಮ್ಮವರು ಹೇಳ್ತೇನೆ, ಯಾರಿಗೂ ಹೇಳಬಾರ್ದು. ಕನಕಲಂಕೆಯ ದಕ್ಷಿಣ ಭಾಗದಲ್ಲಿ ಒಂದು ಸರೋವರವಿದೆ. ಆ ಸರೋವರದಲ್ಲಿ ಒಂದು ಬಂಗಾರದ ಕಮಲವಿದೆ. ಆ ಬಂಗಾರದ ಕಮಲದ ನಾಳ ನೇರವಾಗಿ ಕೆಳಗಿಳಿದಿದೆ. ಬಂದು ಸೇರಿದ್ದಲ್ಲಿ ಗೊತ್ತಾ? ಪಾತಾಳ ಲಂಕೆಯ ದಕ್ಷಿಣ ಭಾಗದಲ್ಲಿರುವಂತಹ ಸರೋವರವನ್ನು ಬಂದು ಸೇರಿದೆ. ಈಗ ನೀವು ಕೇಳಬಹುದು, ಆ ಬಂಗಾರದ ಕಮಲಕ್ಕೂ ನೀನು ಹೋಗುವಂತ ವ್ಯವಸ್ಥೆಗೂ ಏನು ಸಂಬಂಧ? ದೊಡ್ಡ ದೇಹವನ್ನು ನಮ್ಮ ಸಂಗತಿ ಗೊತ್ತಿಲ್ಲ ನಿಮಗೆ. ನಾವು ಏನು ಬೇಕಾದ್ರೂ ಮಾಡಿ ಏನಕ್ಕೇನು ಮಾಡಿ ಹೌದಯ್ಯ. ಆ ನಾಳವೇ ನಮಗೆ ಹೋಗಿ ಬರುವುದಕ್ಕೆ ದ್ವಾರ, ಗುಪ್ತವಾದಂತಹ ದ್ವಾರ. ಆ ದ್ವಾರದಲ್ಲಿ ನಾನು ಹೋಗುವುದಂತ ನಿಮಗೆ ಏನು ಸಂಶಯ ಅಲ್ವಾ? ನಾವು ರಕ್ಕಸರು, ಅನಿಮಾದಿ ಅಷ್ಟ ಸಿದ್ಧಿಗಳನ್ನು ಬಲ್ಲವರು, ಕಾಮರೂಪಿಗಳು, ಸೂಕ್ಷ್ಮ ರೂಪವನ್ನು ಧರಿಸಿ ಏರ್ತಾನೆ ಮೇಲೆ ನೋಡುವ. ಹಾಕದಿದ್ರೆ ನಮ್ದು ಏನೂ ಇಲ್ಲ. ನಿಮ್ಗೆ ನಡೆಯುವುದಿಲ್ಲ, ನಮಗೆ ನಡುಗುತ್ತದಲ್ಲ. ಯಾಕೆ? ಹೆದರಿಕೆ ಆಗುತ್ತದೆ. ಹೆದರಿಕೆ? ಹೌದಪ್ಪ. ಏಯ್, ಹಾಗಾದ್ರೆ ನೀನು ನನ್ನನ್ನು ನೋಡ್ಲಿಲ್ವ? ಮೊದಲು ನೋಡಿದ್ದೇನೆ. ಎಲ್ಲಿ? ಇದೇ ಛಾಯೆ, ಇದೇ ಚಿತ್ರಣ. ಹೌದಾ? ನಮ್ಮ ಜಾತ್ರೆ ದಿವಸ. ಅದು ಮಾತಾಡ್ತಿತ್ತೇನೋ? ಮಾತಾಡುದಿಲ್ಲ, ಇದು ಮಾತಾಡ್ತದೆ. ಹೌದಾ? ಹಾಗಾದ್ರೆ ಅದು ನಾನಲ್ಲ. ನೀವಲ್ಲ, ಅದು ಬೇರೆ. ನೀನು ಹೇಳಿದ ಛಾಯಾಚಿತ್ರ ನಾನಲ್ಲ, ಗೊತ್ತಾಯ್ತಲ್ಲ? ಅದು ಪ್ರದರ್ಶನಕ್ಕೆ ಮಾತ್ರ. ಹೌದಾ? ಇದು ಬೇರೆ. ಇದು ನೀವೇನು ಇಲ್ಲಿ ಇಲ್ಲಿ ಅಂದ್ರೆ ಬರ್ಬೇಕಾಯ್ತು. ಹೌದಾ?
ಹಾಗಾಗಿ ಬಂದಿದ್ದೇನೆ. ನೀನ್ಯಾರು? ನಾವಿಲ್ಲಿಯ ಸಂದೇಶಚರರು. ಸಂದೇಶಚರ. ಬಾಳ್ಗಿಲ ಭಟ. ಬಾಳ್ಗಿಲ ಭಟ. ಬಂದವರನ್ನು ವಿಚಾರಣೆ ಮಾಡುವುದು. ಹೋಗಿ ನಿನ್ನೊಡೆಯನಿಗೆ ಹೇಳು. ಖಂಡಿತ ಹೇಳ್ತೀಯ. ಹಾಗಾದ್ರೆ ಒಂದು ಕೆಲಸ ಮಾಡ್ತೀಯಾ? ನಾನು ಬಂದಿದ್ದೇನೆ ಅಂತ ಹೇಳ್ತೀಯಾ? ಒಡೆಯನಲ್ಲಿಯ? ಹೌದು ಅಷ್ಟೇ. ಏನಯ್ಯ ಇದು ನಾನು ಬಂದಿದ್ದೇನೆ. ಓಹೋ, ನೀನು ಬರುವುದರಲ್ಲಿ ವಿಶೇಷತೆ ಏನಿದೆ? ಹೋಗುದಾಳೆ. ನೀನು ಬರುವುದರಲ್ಲಿ ವಿಶೇಷತೆ ಉಂಟು. ಹೋಗು ನಡಿ. ಏನದು? ಅವ ಹೇಳಿದ್ದ ಉತ್ತರ. ನೀನು ಹೇಳಿದ್ದು ಸರಿ ಆಗಲಿಲ್ಲ. ಅವನಿಗೆ ಅದು ಅರ್ಥ ಆಗಲಿಲ್ಲ. ನೀನಲ್ಲ ನಾನು ಬಂದದ್ದು ಅಂತ ಹೇಳು. ಏನು ಏನು? ನೀನಲ್ಲ, ನಾನು ಬಂದಿದ್ದೇನೆ. ಆಗ ಬಂದವ ಯಾರು? ನಾನೇ. ನಿನ್ನೆ ಬಂದವ ಯಾರು? ನಾನೇ. ನಾಳೆ ಬರುವವ ಯಾರು? ನಾನೇ. ಹೋಗು, ದ್ವಾರದಲ್ಲಿ ಬಿದ್ದುಕೋ. ಆಗ ಬಂದವ ಯಾರು? ಯಾರು? ಈಗ ಬಂದವ ಯಾರು? ನಾಳೆ ಬರುವವ ಯಾರು? ಹೋಗು, ದ್ವಾರದಲ್ಲಿ ಬಿದ್ದುಕೋ. ಏನೋ ಹೇಳ್ತಾ ಇದ್ದೀನಿ. ದೊರೆಗಳು ಹೇಳಿದ್ದು ಅಂತ. ನೀನು ಹೇಳಿದ್ದು ಸರಿಯಾಗಲಿಲ್ಲ ಅಂತ ಕಾಣ್ತದೆ. ಸರಿಯಾಗಲಿಲ್ಲ. ಮಿತ್ರ ಬಂದಿದ್ದಾನೆ ಅಂತ ಹೇಳಿ ಹೋಗು. ಅಷ್ಟೇ, ನೀವು ಆಗಲೇ ಹೇಳಬೇಕು. ಅದು ಈಗ ಏನು ಮಿತ್ರ ಬಂದಿದ್ದಾನೆ. ಯಾರು? ಮಿತ್ರ ಬಂದಿದ್ದಾನೆ. ಮಿತ್ರ ಬಂದಿದ್ದಾರಂತೇಳಿ ಆದ್ರೆ ನಮ್ಮಲ್ಲೇ ಯಾಕೆ ಹೇಳು? ಹೋಗು, ನಿನ್ನ ಮನೆಗೆ ಕರೆದುಕೊಂಡು ಹೋಗಿ ಬೇಕಾದ ರೀತಿಯಲ್ಲಿ ಉಪಚಾರ ಮಾಡು. ಹೋಗು. ನೀವು ಬಂದದ್ದು ಒಳ್ಳೇದಾಯ್ತು. ಇಲ್ಲಿಂದ ಸ್ವಲ್ಪ ದೂರ ಇರಬೇಕು. ಎಲ್ಲಿಗೆ? ನಮ್ಮ ಮನೆಗೆ. ನಿಮ್ಮ ಮನೆ? ಹೌದಾ? ಮನೆಯಲ್ಲಿ ನೀವು ಮಾತ್ರ ಬಗ್ಗಿಕೊಂಡು ಬರಬೇಕು. ಯಾಕೋ? ಬಾಗಿಲು ಸ್ವಲ್ಪ ಕಿರಿದಾಗಿ ಉಂಟು. ಅದ್ಯಾಕೆ? ತಾಗುತ್ತದೆ. ಇಲ್ಲಾಂದ್ರೆ ಹೀಗೆ ಬಂದ್ರು ಕೂಡ ಆಗ್ತದೆ. ನಿಮಗೆ ಬೇಕಾದ ಉಪಚಾರ ನಾನು ಮಾಡ್ತೇನೆ. ಒಳ್ಳೆ ಊಟ. ನಿಮಗೆ ಮೀನಿದ್ದಾಗುತ್ತದ? ಆಮೇಲೆ ಮೀನು ಕಡಿಮೆ ಮಾಡ್ಲಿಕ್ಕೆ ಅಲ್ಲ, ಧಕ್ಕೆ ಯಾವುದಕ್ಕೂ ಧಕ್ಕೆ ಆಗ್ಲಿಕ್ಕೆ ಅಲ್ಲ ಅಂತ ನಿಮಗೆ. ಖಂಡಿತ. ಮೀನು ಬೇಕಾದ್ರೆ ಮೀನು, ಮಾಂಸ ಬೇಕಾದ್ರೆ ಮಾಂಸ. ಅದರಲ್ಲಿಯೂ ಈಗ ನಮ್ಮದೊಂದು ಉದ್ದ ಬಾಲದ್ದು ಕುರಿದ್ದು ಹೊರಗಿಂದ ತರಿಸ್ತೇವೆ. 4 ದಿನ ಆಗ್ತದೆ ಬರ್ಲಿಕ್ಕೆ, ಆದ್ರೂ ಕೂಡ ಮಾಂಸ ಒಳ್ಳೆದುಂಟು. ಹೌದೇ? ಹೌದು. ಈ ಉದ್ದ ಬಾಲದ್ದು ಮಾಂಸ ತಿಂದಿದ್ದೀಯ? ಉದ್ದ ಬಾಲದ್ದು ಗಿಡ್ಡ ಕುರಿ. ನೀನು ನೋಡುವಾಗಲೇ ಗೊತ್ತಾಗ್ತದೆ. ಅಲ್ಲ ಬೇಕಾದದ್ದು ಜಗಿಯುವುದಕ್ಕೆ ಕುಡಿಯುವುದಕ್ಕೆ ನಾನು ವ್ಯವಸ್ಥೆ ಮಾಡ್ತೇನೆ. ಬನ್ನಿ. ನಿನ್ನ ಮನೆಯಲ್ಲಿ ಆತಿಥ್ಯ ಸ್ವೀಕಾರ ಮಾಡುವುದಕ್ಕೆ ಬಂದವಂತ ಭಾವಿಸಿದ್ಯಾ? ನಮ್ಮ ದೇವರು ಹೇಳಿದ್ರು ಮಿತ್ರ ಬಂದರೆ ಮನೆಗೆ. ಅವ ನಿನ್ನ ಮಿತ್ರ ಅಂತ ಭಾವಿಸಿದ್ದು. ಅವನ ಮಿತ್ರ ನಾನು. ಸರಿಯಾಗ್ಲಿ. ನೀನು ಹೇಳಿದ್ದು ಸರಿಯಾಗ್ಲಿಲ್ಲ. ಮತ್ತೆ ಹೇಗಿದೆ? ಪಾತಾಳದಿಂದ ಬಂದವಂತ ಹೇಳು. ಏನಯ್ಯ ಇದು ಪಾತಾಳ ತಿಂದು ಬಂದವನಂತೆ. ಓಹೋ, ಪಾತಾಳ ತಿಂದು ಬಂದವ ಭೂತಳ ಬಿಡುವ ಹಾಗಿಲ್ಲ. ಕುತ್ತಿಗೆ ಕೈ ಹಾಕಿ ತಪ್ಪು. ಪಾತಾಳ ತಿಂದವ ಭೂತಾಯಿ ಬಿಡ್ಲಿಕ್ಕೆಲ್ಲ. ಏನೋ ಸೆರಗಿಗೆ ಕೈ ಹಾಕ್ತೀಯೇನೋ? ಅವ ಹೇಳಿದ್ದ, ನೀನು ಹೇಳಿದ್ದು ಸರಿಯಾಗ್ಲಿಲ್ಲಲ್ಲ. ಪಾತಾಳದಿಂದ ಮೈರಾವಣ ಬಂದಿದ್ದಾನೆ ಅಂತ ಹೇಳು. ಏನಯ್ಯ ಏನಾಯ್ತು? ಮೈರಣ್ಣ ಬಂದದ್ದು. ಯಾವ ಮೈರಣ್ಣ? ಎಣ್ಣೆದ್ದು ಪ್ರಾಯಶಃ ಇರ್ಬೋದು. ಓಹೋ, ಪಾಟಾಳಿ ಮೈರಣ್ಣ. ಪಾಟಾಳಿ ಮೈರಣ್ಣ ಬರಲೇಬೇಕು. ಎಣ್ಣೆಯ ಲೆಕ್ಕಾಚಾರ. ಪಾಟಾಳಿ ಮನಸ್ಸು ಓಹೋ, ಮನ್ನಿಸು. ಪಾಟಾಳಿ ಅಂತ ನಾನು ಹೇಳಿದಲ್ಲ, ಹೊರಗೆ ಬಂದ ಸಿಟ್ಟಿಗಾರ ಹೇಳಿದ. ಓ, ಎಣ್ಣೆಯ ಲೆಕ್ಕಾಚಾರ. ನಿನ್ನೆ ಎಷ್ಟು ಹಾಕಿದ್ದಾನೆ, ಇವತ್ತು ಎಷ್ಟು ಹಾಕ್ತಾನೆ, ನಾಳೆ ಎಷ್ಟು ಹಾಕ್ತಾನೆ. ಅಲ್ಲ, ಇವತ್ತು ಹಾಕಿ 2 ದಿವಸ ಹಾಕಿದ್ಮೇಲೆ ನಾಳೆ ಆಗ್ಬೋದಾ? ಎಲ್ಲ ಲೆಕ್ಕಾಚಾರ ಸರಿಯಾಗಿ ನೋಡಿ ಗುಪ್ತ ಮಾಡಿ ಬಿಡುವವನು. ಇದು ಪಾಟಾಳಿ ಅವರೇ? ಯಾರೋ ಪಾಟಾಳಿ? ಅವಾದ್ರೆ ಪಾಟಾಳಿ. ನಾನು ಏನಾಗಿದೆ? ಶೆಟ್ಟಿಗಾರ್ರೆ. ಶಕ್ತಿಗಾರ್ರೆ. ನಿಮ್ಮದು ಎಣ್ಣೆದು ಲೆಕ್ಕ ಎಷ್ಟುಂಟು? ಪ್ರಾಯಶಃ ಇವರದ್ದು ಎಣ್ಣೆ ಗಾಣ ನಿಲ್ಲಿಲ್ವಾ ಇನ್ನು? ನಿಂತಿದೆ, ಕಾಣಬೇಕು. ಈಗ ಲೆಕ್ಕಕ್ಕೆ ಹೊಂದದ್ದು ಏನು? ಹೇಳಿದ್ರು ಎಣ್ಣೆದು ಲೆಕ್ಕ ಏನಿದ್ರು ಕೊಟ್ಟು ಕಳಿಸು. ಏನು ಲೆಕ್ಕ? ಇದು ಮೈರಣ್ಣ ಬಂದದ್ದು ಎಣ್ಣೆದ್ದು ಲೆಕ್ಕವ? ನೀನು ಮಾಡುವುದಾ? ಕಳಿಸ್ತೀಯಾ? ನೀನು ಹೇಳುವುದು ಸರಿ ಆಗುವುದಿಲ್ಲ. ಮತ್ತೆ ಹೇಗೆ ಹೇಳು? ಅವರಿಗೆ ಅರ್ಥವೇ ಆಗುವುದಿಲ್ಲ. ಒಂದೊಂದಾಗಿ ಹೇಳಬೇಕು. ಒಂದೊಂದಾಗಿ. ನಾನು
ಏನಯ್ಯ? ನಿನ್ನ ಮಿತ್ರ ನಿನ್ನ ಮಿತ್ರ ನನ್ನ ಮಿತ್ರ ಪಾತಾಳದಿಂದ ಮಹೀರಾವಣ ಬಂದಿದ್ದ. ಮಹಿರಾವಣ ಈಗಲೇ ಹೇಳುದ? ರಾವಣೇಶ್ವರ ನಮಸ್ಕರಿಸ್ತಾ ಇದ್ದೇನೆ. ನಮಸ್ಕಾರಕ್ಕೆ ಪ್ರತಿ ನಮಸ್ಕಾರಗಳು. ಆಲಿಂಗನ ಬಹಳ ಕಾಲವಾಯ್ತು ನೀನನ್ನು ನೋಡಿ. ಬಂದನು ಜನನಿಗಿದುದು ಅಂದು ಆಸನವೀಯುವಾಗ ಹೀಗೆ ಬಾ ಮನ್ನಿದು ತವನವು ಚಂದದೊಳಪಿಯದಳಗಿರ ಚಂದದೊಳಪಿಯದಳಗಿರ ಅಂತ ಕುಶಲವವು ಕೇಳ್ದ ಮೈ ರಾವಣಗವು ಓ ರಾವಣೇಶ್ವರ, ಆಸನವ ಈಯುತ ಮನ್ನಿದು ಬಹಳ ತಪ್ಪಾಯ್ತು. ಮಿತ್ರ, ಏನಯ್ಯ? ಅನೇಕ ಕಾಲವೇ ಕಳೆದು ಹೋಯಿತು. ಹೌದು. ಈ ಕಾಲಕ್ಕೆ ಬಂದು ನನ್ನ ದ್ವಾರದಲ್ಲಿ ನಿಂತಿದ್ದಿ. ಹೌದು. ಆಲಿಂಗನ ಆಯ್ತು. ಇಲ್ಲೇ ಇರುವುದಲ್ಲ, ಮತ್ತೆ ಆಸ್ಥಾನ ಪ್ರವೇಶ ಮಾಡೋಣ. ಅಸ್ಥಳ ಪ್ರವೇಶ ಮಾಡಬಹುದು. ಹೌದು. ಹಾಗಾದ್ರೆ ಕ್ರಮ ಬೇರೆ. ಬಾ. ಆಸ್ಥಾನ ಪ್ರವೇಶ ಮಾಡಿದ್ದೇವೆ. ನಿಂತೇನು ಕಾಣ್ತಾ ಇರುವುದೇ ಆಸಲ ಅತಿಥಿ ದೇವಾಭವ. ಅತಿಥಿಯರಲ್ಲಿ ದೇವರನ್ನು ಕಾಣುವವ ಈ ರಾವಣೇಶ್ವರ. ಹೌದೌದು. ಹಾಗಾಗಿ ನೀನೇ ಕುಳಿತುಕೊಳ್ಳಯ್ಯ. ಮಿತ್ರ ರಾವಣ, ನಿನ್ನ ಅತಿಥಿ ಸತ್ಕಾರದ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ತಿನ್ನುವುದಕ್ಕೆ ಕೊಡುವುದಕ್ಕೆ ಪ್ರಾರಂಭ ಮಾಡಿದೆ, ನಿಲ್ಲಿಸಲಿಕ್ಕೆ ಗೊತ್ತು, ನನಗೆ ಚೆನ್ನಾಗಿ ತಿಳಿದಿದೆ. ಆದರೆ 14 ಲೋಕವನ್ನು ಗೆದ್ದಂತಹ ವೀರ ನೀನು, ಭಗವಂತನನ್ನೇ ಮೆಚ್ಚಿದ ಧೀರ ಅಲ್ವೇ? ಹೌದು. ಅಂತಹ ಪರಾಕ್ರಮಶಾಲಿ ಯೋಗ್ಯತಾವಂತ ನೀನೇ ಕುಳಿತುಕೊಳ್ಬೇಕಿದ್ರೆ. ಅಯ್ಯ, ನೀನೇನು ಸಾಮಾನ್ಯನಲ್ಲ, ಪಾತಾಳ ಲೋಕದ ಸರ್ವಾಧಿಕಾರಿ. ಹಾಗಾಗಿ ನೀನೇ ಕುಳಿತುಕೊಳ್ಳಯ್ಯ. ಅತಿಥಿ ಸತ್ಕಾರ ಗ್ರಹಸ್ಥನಾದವರಿಗೆ ಧರ್ಮವೇ. ಹಾಗಾಗಿ ನಾನು ಕುಳಿತುಕೊಳ್ಳುವುದು ಸರಿಯಲ್ಲ, ನೀನೇ ಕುಳಿತುಕೊಳ್ಳಬೇಕು. ನೀನು ಕುಳಿತುಕೊಳ್ಳಯ್ಯ, ನೀನು ಕುಳಿತುಕೊಳ್ಳಯ್ಯ. ಏನು ಅಲ್ಲ, ನೀವು ಇಬ್ಬರು ಜಗಳ ಮಾಡುದು ಯಾಕೆ ಸುಮ್ಮನೆ? ಏನಯ್ಯ? ಯಾರಾದ್ರೂ ಯಾರು ಕುತ್ಕೊಳ್ಳುವುದಿಲ್ಲ ಅಂತ ಹೇಳಿದ್ರೆ ಅದಕ್ಕೆ ಇಬ್ಬರ ಜಗಳ ಮೂರನೇವನಿಗೆ ಲಾಭ. ಪಡೀತ್ಯಾ? ಬರ್ತೀಯಾ? ಮಿತ್ರ, ನಾವು ನೀನು ಅಂತ ವಾದ ಮಾಡುವುದು ಬೇಡ, ಜೊತೆಯಾಗಿ ಏರಿಕೊಳ್ಳೋಣ. ಭಕ್ತಾಭಿಮಾನಿಗಳಲ್ಲಿ ವಿಜ್ಞಾಪನೆ. ಜೋಡು ದೈವಗಳು ಪೀಠಾರೋಹಣವಾಗಿದೆ. ಹರಕೆ ಸಲ್ಲಿಸುವಂತಹ ಭಕ್ತಾಭಿಮಾನಿಗಳು ಸರದಿಯ ಸಾಲಿನಲ್ಲಿ ಬಂದು ಸಿರಿಮುಡಿಗಂಧ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿಜ್ಞಾಪನೆ. ಅದ್ಭುತ, ಅದು ಆ ಜಾರಿ ಹೋಯ್ತು ನಿಮ್ಮದು. ಆ ಜಾರ್ತದಲ್ಲ, ಜಾರುವಾಗ ಜಾಗ್ರತೆ ಮಾಡು. ಆ ಜಾರ್ತದೆ, ಅದನ್ನು ಸಿಕ್ಕಿಸ್ತೇನೆ ನಾನು.
ಪುನರಪ್ಪಿ ವಂದಿಸಿಕೊಳ್ಳುತ್ತಾ ಇದ್ದಾಳೆ. ನಿನಗೆ ಪ್ರತಿ ನಮಸ್ಕಾರಗಳು. ರಾತ್ರಿ ಕಾಲ ನನವರಿಗೆ ಮಾಡಿದ ತಕ್ಷಣ ಓಡಾಡಿಕೊಂಡು ಬಂದಿದ್ದಿ, ಬಹಳಷ್ಟು ಸಂತೋಷವಾಯಿತು. ಅಯ್ಯ, ಏನಯ್ಯ? ಕ್ಷೇಮ ವಿಚಾರದ ಬಗ್ಗೆ ಕೇಳ್ತಾ ಇದ್ದೇನೆ. ಕೇಳಲೇಬೇಕು. ಹೇಗಿದ್ದೀಯ? ನಿನ್ನ ಮಡದಿಯಾಗಿರುವಂತಹ ಸಂದೆ ಕ್ಷೇಮಿಗಳೇ, ನಿನ್ನ ಪುರಜನರು ಕ್ಷೇಮಿಗಳೇ, ಪಾತಾಳ ಲೋಕದಲ್ಲೂ ಯಾವುದೇ ಒಂದು ಕುಂದು ಕೊರತೆಯಿಂದ ಸಂತೋಷದಲ್ಲಿ ಇದೆಯಲ್ವ? ರಾವಣೇಶ್ವರ, ವಿಚಾರವನ್ನು ಅರು ನಾವೆಲ್ಲ ಕ್ಷೇಮಿಗಳು. ಸಂತೋಷವಾಯ್ತಯ್ಯ. 14 ಲೋಕದಧಿಪ ನೀನಾದರೂ ನಿನ್ನ ಯೋಗ್ಯತೆಯನ್ನು ಈ ರೀತಿಯಾಗಿ ತೋರಿಸ್ತಾ ಇದ್ದೆ. ಅತಿಥಿಯಾಗಿ ಬಂದವ ನಾನು ಪ್ರೀತಿಯಿಂದ ಬರಮಾಡಿಸಿಕೊಂಡೆ. ಹೌದು, ಯೋಗ್ಯ ಉಪಚಾರವನ್ನು ಮಾಡಿದೆ. ಅದನ್ನೆಲ್ಲ ಕಂಡಾಕ್ಷಣ ಮನಸ್ಸು ತುಂಬಿ ಬಂತಯ್ಯ. ಅದು ಮಾತ್ರವಲ್ಲ, ನನ್ನ ಪಾತಾಳ ಲಂಕೆಯ ಬಗ್ಗೆ ಯೋಗಕ್ಷೇಮ. ನಾವೆಲ್ಲ ಕ್ಷೇಮಿಗಳು. ನನ್ನ ಪುರದಲ್ಲಿರುವಂತಹ ಉರಗಾದಿಗಳು ಕಾಲ ಕಾಲಕ್ಕೆ ಸರಿಯಾಗಿ ಕಪ್ಪವನ್ನು ಕೊಡ್ತಾ ಇದ್ದಾರೆ. ಅದು ಮಾತ್ರವಲ್ಲ, ನನ್ನ ಮಡದಿಯಾದಂತಹ ಸಂಧ್ಯೆ ನನಗೆ ಅನುಕೂಲವಾಗಿಯೇ ಇದ್ದಾಳೆ. ಮಕ್ಕಳು ನಾನು ಹೇಳಿದಂತೆ ಕೇಳ್ತಾ ಇದ್ದಾರೆ. ಯಾವ ರೀತಿಯ ಕುಂದು ಕೊರತೆಯೂ ಇಲ್ಲ. ಮಿತ್ರ, ದೇವತೆಗಳು, ಆಮೇಲೆ ಉರಗಾದಿಗಳು, ಆಮೇಲೆ ಮಾನವಾದಿಗಳು ಎಲ್ಲರನ್ನು ಹತೋಟಿಯಲ್ಲಿ ಇಟ್ಟುಕೊಂಡವ ನೀನು. 14 ಲೋಕದಲ್ಲಿ ಪಾತಾಳ ಲಂಕೆಯು ನಿನ್ನಾಧೀನತನ್ನು ನಾನು ಆಳಿಕೊಂಡು ಬರ್ತಾ ಇದ್ದೇನೆ. ಈಗ ನಿನ್ನಲ್ಲಿ ಒಂದು ಮಾತು ಕೇಳುವುದು. ನಾನು ಬಂದ ಕ್ಷಣದಿಂದ ಈ ಕ್ಷಣದವರೆಗೆ ನಿನ್ನ ಮುಖವನ್ನೇ ನೋಡ್ತಾ ಇದ್ದೇನೆ. 10 ಮುಖಗಳಲ್ಲಿಯೂ ಯಾವಾಗಲೂ ನಗನಗುತ್ತಾ ಇರಬೇಕಾದಂತಹ ನೀನು ಇವತ್ತು ಅಮಾವಾಸ್ಯೆಯ ಚಂದ್ರನಂತೆ ಮುಖ ಕಳೆ ಕಂದಿ ಹೋಗಿದೆಯಲ್ಲ. ಮಿತ್ರ, ವಿಚಾರವೇ ಏನು? ಅಯೋಧ್ಯ ಅರಸನಾಗಿರುವಂತಹ ದಶರಥ ಚಕ್ರವರ್ತಿಯ ಮಕ್ಕಳಾಗಿರುವಂತಹ ರಾಮ ಹಾಗೂ
ಲಕ್ಷ್ಮಣ ಏನೋ ಒಂದು ಮೋಸದಿಂದ ನಮ್ಮ ತಂಗಿಯಾಗಿರುವಂತಹ ಶೂರ್ಪನಖೆಯ ಕಿವಿ ಮೂಗಿಗಳನ್ನು ಅಯೋಧ್ಯೆಯ ಅರಸ ದಶರಥ ಚಕ್ರವರ್ತಿ 3 ಮಂದಿ ಹೆಂಡತಿಯರು 4 ಮಂದಿ ಮಕ್ಕಳು. ಕತೆ ಎಲ್ಲಿಗೋ ಹೋಗ್ತಾ ಇದೆ ಅಂತ ನಾನು ಯೋಚನೆ ಮಾಡಿದ್ದೆ. ಬಂದು ನಿನ್ನ ಬುಡಕ್ಕೆ ಬಂದು ಹೋಯ್ತು. ಹೌದು, ಎಲ್ಲಿ ಜನಸ್ಥಾನದಲ್ಲಿ ಗಂಡನನ್ನು ಕಳಕೊಂಡಂತಹ ದುಃಖವನ್ನು ಕಳೆಯುವುದಕ್ಕಾಗಿ ಶೂರ್ಪನಖಿ ಇದ್ರೆ ಲಕ್ಷ್ಮಣನೆಂಬಾತ ಕಿವಿ ಮೂಗುಗಳನ್ನು ಕತ್ತರಿಸಿ ವಂಜಿಸಿದಾನೆ ಕಿವಿ ಮೂಗುಗಳನ್ನು. ಮುಂದೆ ಶೂರ್ಪನಖಿ ಎಲ್ಲಿಗೆ ಹೋದಳು? ಅವಳ ರಕ್ಷಣೆಗಿದ್ದಂತಹ ಕರದೂಷಣರು ಅವರೇನು ಮಾಡಿದ್ರು ಹೇಳು ಮಿತ್ರ. ನಮ್ಮ ಪಾಲಿಗೆ ಅಪಮಾನವೇ ಸರಿ. ಹಾಗಾಗಿ ಕಲಾಸುರ, ದೂಷಣ, ತ್ರಿಶಿರ 14,000 ರಕ್ಕಸ ಸೇನೆಯನ್ನು ಕಳುಹಿಸಿದೆ. ರಾಮನೆತ್ತಿದ ಬಾಣದಿಂದ ಎಲ್ಲರ ಸರ್ವನಾಶವಾಯಿತು. ತದನಂತರ ಮಾವಲಾಗಿರುತ್ತಾ ಮಾರೀಚದಲ್ಲಿ ವಿಚಾರವನ್ನು ಅನುಭವಿಸಿದೆ. ಮಾಯಾಮೃಗವಾಗಿ ಸೀತೆಯನ್ನು ಅಪಹರಿಸಿ ಅಶೋಕವನದಲ್ಲಿರಿಸಿದೆ. ಆಮೇಲೆ ಇರಿಸಿದ್ದೆ ತಡ. ರಾಮ ಲಕ್ಷ್ಮಣ ಕಪಿವೀರರೆಲ್ಲ ಸಖ್ಯವಾಗಿ ಆಯಾ ಸರದಿಗೆ ಸೇತುವೆಯನ್ನು ಬಿಗಿದು ಲಂಕಾ ರಾಷ್ಟ್ರವನ್ನು ಸೇರಿದ್ದಾರೆ. ಮಕ್ಕಳು, ಮರಿಮಕ್ಕಳು, ಬಂಧು ಮಿತ್ರರು ಎಲ್ಲರೂ ಕೂಡ ಸರ್ವನಾಶವಾಗುತ್ತಾ ಇದ್ದಾರೆ. ನಾನು ಓರ್ವ ಏನು ಮಾಡೋಣ? ತಂಗಿಯ ಕಿವಿಮೂಗುಗಳು ಹೋಯಿತು. ಅದೇ ಅವಳ ದುಃಖವನ್ನು ಪರಿಹರಿಸುವುದಕ್ಕಾಗಿ ಹೋದಂತಹ ಕರದೂಷಣರು ಸತ್ರು. 14,000 ರಕ್ಕಸರನ್ನು ಕೊಲ್ಲುವಾಗ ಆಮೇಲೆ ಅವ ಬೆವರಿಸಿಕೊಂಡಂತೆ. ವಿಷಯ ನೀನೇ ಹೇಳಿದ್ದಲ್ವಾ? ಆಮೇಲೆ ಏನಾಯ್ತು? ಇಲ್ಲಿಂದ ನೀನು ವೇಷ ಮಾಡಿ ಹೋದ್ಯಾ? ವೇಷದ ಪರಿಣಾಮವಾಗಿ ಸೀತೆಯನ್ನು ಅಪಹರಿಸಿದ್ಯಾ? ಅಶೋಕವನದಲ್ಲಿ ಚರಡಿಗೆ ಸೇತು ಬಲಿದು ರಾಮ ಲಕ್ಷ್ಮಣರು ಕಪಿ ಸೇನೆಯನ್ನು ಸೇರಿಸಿಕೊಂಡು ಇಲ್ಲಿಗೆ ಬಂದ್ರೆ ನಿನ್ನ ವಂಶವನ್ನೇ ನಾಶ ಮಾಡಿಬಿಟ್ರಲ್ಲ. ತಡ ಮಾಡಿಬಿಟ್ಟಿ. ಯಾವತ್ತೂ ತಡ ಮಾಡಬಾರದು. ಸಮಯಕ್ಕೆ ಸರಿಯಾಗಿ ಎಲ್ಲವನ್ನೂ ಮಾಡಿಕೊಳ್ಳಬೇಕು. ಗೊತ್ತಾಯ್ತಲ್ಲ? ಒಂದು ಮಾತು,
ರಾಮ ಲಕ್ಷ್ಮಣರು ಬಂದಾಗ ನನ್ನಲ್ಲಿ ಹೇಳ್ತಿದ್ರೆ ನಾನು ಬರ್ತಿದ್ದಲ್ಲ. ಅಯ್ಯ, ಏನು ತಮ್ಮನಾಗಿರುವಂತಹ ಕುಂಭಕರ್ಣ, ಅತಿಕಾಯ, ಇಂದ್ರಜಿತು ಎಲ್ಲರೂ ಅಳಿತಿದ್ದಾರೆ. ಹೌದಯ್ಯ, ಸಾಮಾನ್ಯ ಸೇನೆ ಎಲ್ಲ. ಹೌದಯ್ಯ, ನಾನು ಅದನ್ನು ಹೇಳುವುದು. ನಿನ್ನ ತಮ್ಮ ಎಲ್ಲರೂ ಅಳಿತಿದ್ದಾರೆ. ಈಗ ಉಳಿದವರು ನೀನೊಬ್ಬ ಅಲ್ವೇ? ಒಂಟಿಯಾಗಿದ್ದೇನೆ ಅಂತ ದುಃಖ ಅಲ್ವ ನಿನಗೆ? ಯೋಚನೆ ಮಾಡಬೇಡ. ಯಾರೂ ಇಲ್ಲ ಅಂತ ಎಲ್ಲ ಕೈದಲ್ಲಿ ಕೂತಾಗ ಭಗವಂತನೊಬ್ಬನಿದ್ದಾನೆ ರಕ್ಷಣೆ ಮಾಡುವುದಕ್ಕೆ. ನಾನು ಭಗವಂತನಲ್ಲ, ನಿನ್ನ ಮಿತ್ರ. ಮೊದಲೇ ಹೇಳ್ತಿದ್ರೆ ನಿನ್ನ ಸೇನೆ ಮಕ್ಕಳು ಎಲ್ಲ ಉಳಿತಿದ್ರು. ಈಗಾದ್ರೂ ಹೇಳಿದ್ಯಲ್ಲ, ನಾನಿದ್ದೇನೆ. ಅಯ್ಯ, ಆ ಸೇನೆಯಲ್ಲಿ ಕಪಿವೀರನಾಗಿರುವಂತ ಸುಗ್ರೀವನಿದ್ದಾನೆ. ಸುಗ್ರೀವನೋ ಮತ್ತೊಬ್ಬನೋ ಜಾಂಬವನೋ ಯೋಚನೆ ಮಾಡಬೇಡ. ಅವರನ್ನೆಲ್ಲ ಹಿಡಿದು ಬಂಡೆಗೆ ತಿಕ್ಕಿ ಅವರನ್ನು ನಾಶ ಮಾಡದಿದ್ರೆ ನಾನು ನಿನ್ನ ಮಿತ್ರನಲ್ಲ. ಅಯ್ಯ, ಹೋದವರೆಲ್ಲರೂ ಕೂಡ ಇದೇ ರೀತಿಯಾಗಿರುವಂತಹ ವೀರಾವೇಶದ ನುಡಿಗಳನ್ನು ಹೇಳ್ತಾರೆ. ಆದ್ರೆ ಹೋದವರು ಯಾರು ಹಿಂತಿರುಗಿ ಬರುವುದಿಲ್ಲ. ಏನು ಮಾಡೋಣ? ಏನಾಯ್ತು? ಏನಾಯ್ತಯ್ಯ? ಎಲ್ಲರ ಹಾಗೆ ವೀರಾವೇಶ ನನಗ. ನನ್ನ ವೀರಾವೇಶದ ಸಂಗತಿಯೇ ಬೇರೆ. ಗೊತ್ತಾಗ್ತದೆ? ಭಾಷೆ ಕೊಟ್ಟಿದ್ದಾರೆ, ರಣಭೂಮಿಯನ್ನು ಸೇರಿದ್ದಾರೆ, ಎಲ್ಲವೂ ಅಳಿದು ಯಮನಾಲಯವನ್ನು ಸೇರಿದ್ದಾರೆ. ಅದರ ಬಗ್ಗೆ ಯೋಚನೆ ಮಾಡಬೇಡ ನೀನು. ನಾನು ಬಂದಿದ್ದೇನೆ. ನಾನು ಆ ರಾಮ ಲಕ್ಷ್ಮಣರು ಕಪಿ ಸೇನೆಯನ್ನು ನಾಶ ಮಾಡ್ತೇನೆ. ಧೈರ್ಯ ಬರುವುದಿಲ್ಲಲ್ಲ? ಅಂಗೈಯಲ್ಲಿ ಏನುಂಟು ಅಂತ ಹೇಳಿದ್ದಾರೆ. ಅಗ್ನಿ. ಯಾರು ಹೇಳಿದ್ದು? ಪ್ರಾಜ್ಞರು ಅಲ್ವೇ? ಪ್ರಾಜ್ಞರು ಹೇಳಿದ್ರು ಮತ್ತೆ ಎರಡಿಲ್ಲ. ಗೊತ್ತಾಯ್ತಲ್ಲ? ಅಗ್ನಿ ಸಾಕ್ಷಿಯಾಗಿ ನಿನಗೆ ನಾನು ಮಾತು ಕೊಡ್ತಾ ಇದ್ದೇನೆ. ಅಸ್ತವಿಸಿದಂತಹ ಸೂರ್ಯ ಉದಯಿಸುವುದರೊಳಗಾಗಿ ರಾಮ ಲಕ್ಷ್ಮಣನನ್ನು ಕಪಿ ಸೇನೆಯನ್ನು ನಾಶ ಮಾಡಿ ನಾನು ಕೊಡ್ತೇನೆ. ಹಿಡಿ ನಮಗೆ. ಏನು ಬಹಳಷ್ಟು ಸಂತೋಷವಾಯಿತು. ಅಯ್ಯ, ಏನು ಹೊಂಬೆಟ್ಟನಲ್ಲಿ ರಣವೀಳ್ಯವನ್ನು ಇಡ್ತಾ ಇದ್ದೇನೆ. ನಿನ್ನ ಹೊಂಬಟ್ಟಲು ಬೇಡ, ಬೊಂಬಟ್ಟಲು ಬೇಡ. ಯಾಕೆ? ನಾನು ಹೋಗುವುದೇ ಮಧ್ಯರಾತ್ರಿಯ ಕಾಲ. ವೀಳ್ಯ ಪಡೆಯುವಷ್ಟು ತಡ ಇಲ್ಲ. ವೀಳ್ಯ ಏನಿದ್ರು ಮತ್ತೆ ಸಿಗ್ತದೆ ನಮಗೆ. ಅದರ ಬಗ್ಗೆ ಯೋಚನೆ ಅಲ್ಲ. ನೀನು ಒಳಗಿದ್ದಕ್ಕೋ ಸಂತೋಷವಾಯಿತು. ನಿನ್ನ ಸಂತೋಷ ಹೀಗೆ ಇರಲಿ, ಕಣ್ಣೀರಿಡಿಸಬೇಡ. ಅಲ್ಲಿ ಹೋದ್ಮೇಲೆ ಏನೇ ಮಾಡಲಿ ಏನ ಮಾಡಲಿ ಮಿತ್ರ ಇದ್ದಾರಲ್ವಾ? ಹೌದು, ಚಿಂತೆ ಮಾಡುವುದಿಲ್ಲ, ಸಂತೋಷದಿಂದ ಇರ್ತೇನೆ. ಹೋಗಯ್ಯ. ಮಿತ್ರನಿಗೆ ಭಾಷೆಯನ್ನ ಕೊಟ್ಟಿದ್ದೇನೆ. ರಣಭೂಮಿಯನ್ನು ಸೇರಬೇಕಾದ್ರು ನನ್ನ ಕರ್ತವ್ಯ. ಹಾಗಾಗಿ ತಡ ಮಾಡುವುದಿಲ್ಲ. ರಣಭೂಮಿ ಸೇರಿಕೊಳ್ತೇನೆ ನೋಡು. ಎಲ್ಲರೂ ನನ್ನ ಮಾತನ್ನು ಲಕ್ಷ್ಯವಾಗಿ ಕೇಳಬೇಕು. ಏನದು? ಮೈಯೆಲ್ಲ ಕಣ್ಣಾಗಿ ಕಾಯುವಂತಹ ಪ್ರಸಂಗ ಇಂದು ನಮ್ಮ ಪಾಲಿಗೆ ಒದಗಿ ಬಂದಿದೆ. ಏನದು? ರಾವಣ ಎಲ್ಲರನ್ನೂ ಕಳೆದುಕೊಂಡು ತನ್ನ ಮಿತ್ರನಾದಂತಹ ಪಾತಾಳದ ಲಂಕೆಯ ಅಧಿಕಾರಿಯಾದಂತಹ ಮಹಿರಾವಣನನ್ನು ಸ್ಮರಿಸಿದಾಗ ಆತನಲ್ಲಿ ಸಮಸ್ತ ವಿಚಾರವನ್ನು ತಿಳಿಸಿದ. ರಾವಣನ ಆಸ್ಥಾನದಲ್ಲಿ ಒಂದು ಮಾತನ್ನು ಕೊಟ್ಟಿದ್ದಾನೆ. ಏನಂತೆ? ನಾಳೆ ಉದಯದ ಒಳಗಾಗಿ ರಾಮ ಲಕ್ಷ್ಮಣನನ್ನು ಕೊಂದು ಮುಗಿಸುತ್ತೇನೆ ಎನ್ನುವುದಾಗಿ. ಆಂಜನೇಯ, ಇದಕ್ಕೆ ನೀನೇ ದಾರಿ. ಮುಖ್ಯರಾಗಿ ಕಪಿವೀರರು ನಾವೆಲ್ಲ ಹೆದರುವುದಕ್ಕೊಂಟೆ ಆಂಜನೇಯನಿರುತ್ತ ರಾಮ ಲಕ್ಷ್ಮಣರ ಕಿಂಕರರಾಗಿ ನಾವು ಬದುಕುತ್ತಾ ರಿಪುಮಾರಕ್ಕೆ ಭಯಪಡುವ ಅಗತ್ಯವೇ ಇಲ್ಲ. ಬೇದರ ಲೇಖೆ ಪದುಮಲೋಚನನ
ಪದುಮಾಕ್ಷನಾದ ಶ್ರೀರಾಮ ಲಕ್ಷ್ಮಣನ ಜೊತೆಯಲ್ಲಿ ಇನ್ನು ವಿಶ್ರಾಂತ ಸ್ಥಿತಿಯಲ್ಲಿದ್ದಾನೆ. ಅವರನ್ನು ರಕ್ಷಿಸುವುದಕ್ಕೆ ನಾ ಸಿದ್ಧನಿದ್ದೇನೆ. ರಕ್ಷಿಸುವ ಬಗೆ ಹೇಗೆ ಬಲ್ಲಿರ? ತನ್ನ ಬಾಳದಿ ಕೋಟೆ ರಚಿತ ಕೂರ್ಮ ಕಡೆಗಿಂದ ಮೇಲೆ ಧ್ರುವ ಲೋಕವರೇ ರಾಮ ಲಕ್ಷ್ಮಣರು ಎತ್ತರು ಅಂತಾದರೆ ಲೋಕದಲ್ಲಿ ದುಷ್ಟರಿರುವುದಿಲ್ಲ. ಸತ್ಯ. ಹಾಗೆಂದವರನ್ನು ಎಬ್ಬಿಸುವುದು ನಮಗೆ ಧರ್ಮವಲ್ಲ. ನಿಜ. ರಾಮ ಲಕ್ಷ್ಮಣರು ವಿಶ್ರಾಂತಿಯಲ್ಲಿರುವ ಕಾಲದಲ್ಲಿ ಗರ್ಭಗುಡಿಯನ್ನು ಕಾಯುವ ದ್ವಾರಪಾಲರಂತೆ ರಾಮ ಲಕ್ಷ್ಮಣರನ್ನು ಕಾಯಬೇಕಾದ ಹೊಣೆಗಾರಿಕೆ ನಮಗುಂಟು. ಕಾಯುವ ಬಗೆ ಹೇಗೆ ಬಲ್ಲಿರ? ಇದು ಇರುವುದು ಯಾಕೆ? ರಕ್ಷಿಸುವುದಕ್ಕೆ. ಈ ಬಾಲ ಯಾವತ್ತು ರಾಮ ಲಕ್ಷ್ಮಣರ ಸೇವಕರಿಗೂ ಲೋಕಕ್ಕೂ ಬಲವೇ. ಆದ್ದರಿಂದ ಲಾಂಗೂಲದಿಂದಲೇ ಕೋಟೆಯನ್ನು ಬಳಿಯುತ್ತೇನೆ. ಅದರ ಒಳಗೆ ರಾಮ ಲಕ್ಷ್ಮಣರನ್ನು ಇರಿಸ್ತೇನೆ. ನಿಮ್ಮನ್ನು ಜೊತೆಯಲ್ಲಿರಿಸ್ತೇನೆ. ನಾನೇ ರಕ್ಷಕನಾಗಿ ನಿಂತು ಮಾರುತಿಯನ್ನು ನಂಬಿದವರಿಗೆ ಭಯ ಇಲ್ಲ ಅಂತ ಅವ ಮಾಯಾವಿ ಇದ್ದಾನೆ. ಸರಿ, ನಾನು ಹೇಳುವವರೆಗೆ ನೀನು ಕೋಟೆಯನ್ನು ಬಿಚ್ಚಬಾರದು. ಈಗ ನೀವು ಇರುವಾಗ ನಿಮ್ಮ ಸೂಚನೆ ಇಲ್ಲದೆ ಮುಂದುವರಿಯುವುದಿಲ್ಲ. ಆದರೆ ಇವತ್ತು ಯೋಚನೆ ಮಾಡುವಷ್ಟು ಸಮಯ ಇಲ್ಲ. ಬರುವಲ್ಲಿವರೆಗೆ ಎಚ್ಚರಿಕೆಯಿಂದಿರಬೇಕು. ಒಳಗಿತ್ತುಕೊಳ್ಳಿ, ಕಟ್ಟುತ್ತೇನೆ. ರಾಮ ಲಕ್ಷ್ಮಣರನ್ನು ಹುಡುಕುತ್ತಾ ಇದ್ದೇನೆ. ಮಂಗಗಳು ಕಾಣುವುದಿಲ್ಲ, ರಾಮ ಲಕ್ಷ್ಮಣರು ಇಲ್ವಲ್ಲ. ಹಾಗಾದ್ರೆ ಇಲ್ಲಿಗೆ ಹೋದ್ರು. ಸುತ್ತಾಡಿ ಸಾಕಾಗಿ ಹೋಯ್ತಯ್ಯ. ಇಂದು ಹೀಗಲ್ಲ, ನಮ್ಮಲ್ಲಿ ಚಾಣಾಕ್ಷರಿದ್ದಾರೆ. ಸೂಜಿ ಮುಖ ದದಿ ಮುಖರು. ಬನ್ನಿ ನೋಡುವ ಈ ಕಡೆ. ಅವಸರದ ಕಾರ್ಯ ಓಡೋಡಿ ಬಂದಿದ್ದೇನೆ. ನನ್ನಿಂದ ಏನಾಗಬೇಕು? ಇವತ್ತು ಅವಸರವೇ. ನೀನು ಈ ಕ್ಷಣ ಒಂದು ಬೇಗನೆ ಕೆಲಸ ಮಾಡಿ ಮುಗಿಸಬೇಕು. ಏನದು? ರಾಮ ಲಕ್ಷ್ಮಣರು ಕಪಿಗಳು ಎಲ್ಲಿದ್ದಾರೆ ಅಂತ ಹುಡುಕಿಕೊಂಡು ಬಾ. ಏನಾಯ್ತು? ಸುತ್ತಮುತ್ತ ನೋಡಿದೆ, ಎಲ್ಲಿ ಕೂಡ ರಾಮ ಲಕ್ಷ್ಮಣರು ಗೋಚರಿಸುವುದಿಲ್ಲ. ರಾಮ ಲಕ್ಷ್ಮಣರು ಇಲ್ವಾ? ಮತ್ತೆ ಆದರೆ ಒಂದು ಏನು ದೊಡ್ಡದಾದಂತಹ ಕೋಟೆ ಒಂದು ನನ್ನ ಕಣ್ಣಿಗೆ ಗೋಚರಿಸುತ್ತಾ ಉಂಟು. ಕೋಟೆ? ನೋಡಿದ್ಯಾ ಕೋಟೆ ಹೇಗುಂಟು? ಸರಿಯಾಗಿ ನೋಡಿದ್ದೇನೆ. ಸಾಮಾನ್ಯವಾದಂತಹ ಕೋಟೆ ಅಲ್ಲ, ಕೂರ್ಮ ಗಡಿಯಿಂದ ಧ್ರುವ ಮಂಡಲವರೆಗೂ ಹಬ್ಬಿದೆ ಅದು. ಹೌದೇ? ಹಾಗಾದ್ರೆ ನೀನೊಂದು ಕೆಲಸ ಮಾಡ್ತೀಯ. ಹೇಗೆ? ನಿನ್ನ ದದಿ ಇದೆಯಲ್ಲ, ಬಹಳ ಪ್ರಯೋಜನಕ್ಕೆ ಬರ್ತದೆ. ಹೌದೌದು. ಒಂದು ಸಲ ದದಿ ಪ್ರಯೋಗ ಮಾಡಿ ನೋಡುವ. ಪ್ರಯೋಗ ಮಾಡ್ತೇನೆ. ನಿಮ್ಮ ಮಾತುಗಳನ್ನು ಕೇಳಿ ರಭಸದಿಂದ ನನ್ನ ದದಿಯ ಮೂಲಕ ಕೋಟೆಯನ್ನು ಪುಡಿ ಮಾಡುವುದಕ್ಕೆ ಹೋದೆ. ಆದರೆ ಏನು ಮಾಡೋಣ, ಕೋಟೆಗೆ ಗುದ್ದಿದೆ. ನನ್ನ ದದಿಯೇ ಪುಡಿಯಾಗಿ ಹೋಯಿತು. ದದಿ ಮುರಿಯಿತಾ? ನನಗೆ ದದಿ ಇಲ್ಲ. ವೈರಿಗಳು ಕಾಣ ಸಿಗಲಿಲ್ವಾ? ಇಲ್ಲ. ಇನ್ನು ನಿನಗೆ ಏನು ಕೆಲಸ ಇಲ್ಲ ಇಲ್ಲಿ. ಇಲ್ವಾ? ಅಲ್ಲಿ ತಂದಿಟ್ಟ ತಂಗಳನ್ನ ಇರ್ಬೇಕು, ಚೆನ್ನಾಗಿ ತಿನ್ನು. ನಾನು ತಂಗಳನ್ನ ತಿನ್ನುವ? ನೋಡು, ಈ ಸಲ ನೋಡು. ಆಯ್ತು. ಸೂಜಿ ಮುಖ ಹುಡುಕಬೇಕು, ಮಂಗಗಳಲ್ಲಿ ನೋಡ್ಬೇಕು. ಹೋಗಿ ನೋಡು. ಹೌದಾ? ಏನು? ಇಲ್ಲ. ಇಲ್ವಾ? ಮಂಗಗಳಿಲ್ಲ. ದೊಡ್ಡ ಕೋಟೆ. ಕೋಟೆಯಾ? ಇಲ್ಲಿ ಬಾ. ನೀನು ಎಷ್ಟರವರೆಗೆ ಕಾದು ಸಾಕಾಗಿ ಹೋಯಿತು. ಸಾಕಾಗದೆ ಇರ್ತದಾ? ನೀನು ಎಷ್ಟರವರೆಗೆ ಯಾರ ಮೇಲೂ ಸೂಜಿ ನಡೆಸಲಿಲ್ಲ ಅಲ್ವಾ? ನೀನು ಇನ್ನು ಮುಂದೆ ಕಲಿಬೇಕು ಸೂಜಿ ನಡೆಸಿ. ಹೆಚ್ಚು ಹೊತ್ತಿಲ್ಲ, ಆದಷ್ಟು ಬೇಗನೆ ಸೂಜಿ ತುರುಕಿಸುವುದೇ. ನೋಡು,
ಸೂಜಿ ನಡೆಸುವುದು ಅಷ್ಟು ಸುಲಭ ಅಲ್ಲ. ಹಿಂದೆ ಮುಂದೆ ಮೇಲೆ ಕೆಳಗೆಲ್ಲ ನೋಡ್ಬೇಕಾಗ್ತದೆ. ಅಷ್ಟು ಸಮಯ ಇಲ್ಲ. ಅಭ್ಯಾಸ ಮಾಡು, ಸಮಯದ ಬಗ್ಗೆ ಅಲ್ಲ, ಅಭ್ಯಾಸ ಮಾಡು ಅಂತ ಹೋಗು. ಹೌದಾ? ಮತ್ತೆ ಯೋಚನೆ ಮಾಡಬೇಕು ಸೂಜಿ ನಡೆಸಬೇಕು ಅಂತ. ಅದು ನೋಡಿ ಅವಸ್ಥೆ ನೋಡಿ, ಎಲ್ಲಿ ಯಾವಾಗ ಹೇಗೆ ಯಾರಿಗೆ ಅಂತ ಇಲ್ವಾ? ಆಗ್ಲಿ ನಡೀಲಿಲ್ಲ. ನೀನು ಇನ್ನು ಕೆಲಸ ಏನು ಪ್ರಯೋಜನ ಇಲ್ಲ, ಗೊತ್ತಾಯ್ತಲ್ಲ? ಅಲ್ಲಿ ಪಾಯಸ ಉಂಟಾ? ಪಾಯಸ ಉಂಟಾ? ಇನ್ನು ಉಂಟಾ? ತಿಂತೀಯ? ಒಳ್ಳೆದುಂಟಾ? ತಿಂತೀಯ? ಚಪ್ಪಗಾಗಿದೆ, ಹೋಗಿ ತಿನ್ನು ಹೋಗು. ಇವುಗಳಿಂದ ಏನು ಪ್ರಯೋಜನವಿಲ್ಲ. ನಾನು ಅದೆಲ್ಲ ಯೋಚನೆ ಮಾಡುವುದು. ಈರನ ಭೂಮಿಯ ಮಧ್ಯೆ ಕೋಟೆ ಒಂದು ಬಂತಿದೆ. ಹೇಗೆ? ನನಗೆ ಅರ್ಥವಾಯಿತು. ಹಿಂದೊಂದು ಕಾಲದಲ್ಲಿ ರಾವಣನ ಆಸ್ಥಾನಕ್ಕೆ ಒಂದು ಮಂಗ ಬಂದಿತ್ತಂತೆ. ಆ ಮಂಗ ಬಂದು ಬಾರದಲ್ಲಿಯೇ ಒಂದು ಎತ್ತರವಾದಂಥ ಸಿಂಹಾಸನವನ್ನು ಮಾಡಿ ಅದರ ಮೇಲೆ ಕುಳಿತಿತ್ತಂತೆ. ಹಾಗಾದರೆ ಈ ಕೋಟೆ ಆ ಮಂಗನದ್ದು. ಇದನ್ನು ಸೂಚಿಸಿದವ ಯಾರು? ನಮ್ಮವನೇ ಆದಂಥ ವಿಭೀಷಣ. ಇಲ್ಲದಿದ್ದರೆ ಮಂಗಗಳಿಗೆ ಅಷ್ಟೆಲ್ಲ ತಲೆ ಓಡ್ಲಿಕ್ಕಿಲ್ಲ. ನೋಡೋಣ, ನಾನೀಗ ಒಂದು ವೇಷ ಮಾಡಬೇಕು. ವಿಭೀಷಣನ ವೇಷವನ್ನು ಮಾಡಿ ಮಂಗನನ್ನು ಮರಳು ಮಾಡಿ ಕೋಟೆಯನ್ನು ಬಿಚ್ಚಿಸಬೇಕು. ಏನು? ಯಾರು? ದೇವರು. ದೇವರು ಮಲಗಿದರೆ ನನಗೆ ಗೊತ್ತಿಲ್ವಾ? ನೀನೇ ಹೇಳ್ಬೇಕ ನನಗೆ. ನೀ ಒಳಗಿದ್ದವ, ನಿನಗೆ ನಿದ್ರೆ ಬರಲಿಲ್ವಾ? ಒಳಗಿದ್ದವ? ಒಳಗಿದ್ದವ ವಿಭೀಷಣ. ಮತ್ತೆ ನೀನು ಹೊರಗೆ ಬಂದವ ನಾನು. ನೀನು ಅಂದ್ರೆ? ನಾನಂದ್ರೆ ವಿಭೀಷಣ. ವಿಭೀಷಣ? ಒಳಗಿದ್ದವ ವಿಭೀಷಣ, ಹೊರಗೆ ಬಂದವ ನಾನು. ಅಲ್ಲ, ಇವತ್ತು ಈಗೇನು ಮಾತಾಡುದು? ಅಲ್ಲ, ಸರಿಯಾಗಿಲ್ಲ ಮಾತಾಡಿದ್ದು. ಇದು ವಿಭೀಷಣ? ಹೌದು. ನೀನೇನು ಹೊರಗೆ ಬಂದದ್ದು? ಕಾರಣ ಉಂಟು. ಏನು? ಹನುಮ, ಏನಿದು? ಕೋಟೆ ಕಟ್ಟಿ ನೀನು ಕುಳಿತುಕೊಳ್ಳುವುದಾ? ಹೌದು. ಮೈರಾವಣ ಬಂದಾನೆ ಇಲ್ಲಿಗೆ. ಬಾರದಿದ್ರೆ ಸಾಯಿಲಿ ಬಾವಿಗೆ ಬಿದ್ದು. ನಿನಗೇನು? ಅಲ್ಲ, ಯುದ್ಧ ಮಾಡ್ಬೇಕು ಅವನೊಂದಿಗೆ. ನೀನು ಪರಾಕ್ರಮಿ ಇದ್ದೀಯ. ಬಂದ್ರೆ ಅಲ್ವೋ? ಬರುವಲ್ಲಿವರೆಗೆ ಕೋಟೆ ಕಟ್ಲಿಕ್ಕೆ ಹೇಳಿದ್ಯಾರು? ಕೋಟೆ ಕಟ್ಲಿಕ್ಕೆ ಹೇಳಿದ್ದು ವಿಭೀಷಣ. ಈಗ ಬಿಚ್ಚು ಅಂತ ಹೇಳುದು ನಾನು. ನೀನು ಹಾಗಿದ್ರೆ? ಅಲ್ಲ, ನಾನು ವಿಭೀಷಣನೇ. ಆ ವಿಭೀಷಣನೇ ಹೇಳುದು? ಹೌದೌದು. ಇಲ್ಲ, ಇವನಿಗೆ ಸರಿ ನಿದ್ರೆ ಬಾರದೆ ಹೀಗೆ ಮಾತಾಡುದು. ಹಾಗಲ್ಲ, ಅರೇನಿದ್ರೆ ಹನುಮನಿದ್ದು ಬಲದಲ್ಲಿ ಮಾಡಿದ ಕೋಟೆಯನ್ನು ತೆಗೆದಿಲ್ಲಿರದು. ಅದು ರಾಮಲಕ್ಷ್ಮಣರ ರಕ್ಷಣೆಗೆ. ನೀನು ಎಷ್ಟೆಲ್ಲ ಸಾಹಸ ಮಾಡಿದವ. ಹೊರಗೆ ಮಾತ್ರ ಹೀಗೆ ಕಾಣುವುದು, ಒಳಗೆ ಎಷ್ಟುಂಟು ಗೊತ್ತುಂಟಾ? ಏನು? ನಾನು ಬರಲಿಲ್ಲ. ಕೋಟಿ ಕೋಟಿ ಕಪ್ಪಿಗಳು. ರಾಮ ಲಕ್ಷ್ಮಣನಿಗೆ ವ್ಯವಸ್ಥೆ ನಾನು ಮಾಡ್ಲಿಕ್ಕೆ ಬಂದದ್ದು. ಹೌದು, ನೀನು ಒಳಗಿದ್ದವ ಹೊರಗೆ ಬಂದದ್ದು ರಾಮ ಲಕ್ಷ್ಮಣರಿಗೆ ವ್ಯವಸ್ಥೆ. ಹೌದು. ಈಗ ನೀನು ಕೋಟೆಯನ್ನು ಮೊದಲು ಬಿಚ್ಚಿದ್ರೆ ಅವರ ರಾಮ ಲಕ್ಷ್ಮಣನಿಗೆ ನಾನು ವ್ಯವಸ್ಥೆ ಮಾಡ್ತೇನೆ. ನೀನು ಅಲ್ಲಿ ಸೂಕ್ಷ್ಮ ರೂಪದಲ್ಲಿ ಮರದಲ್ಲಿ ಕುಳಿತು ಕೊಡ್ಬೇಕು. ನಾ ಇಲ್ಲದಿದ್ರೆ ಅವ ಬರ್ತಾನೆ.
ಬರ್ತಾನೆ ಇಲ್ಲಿಗೆ. ಇಲ್ಲಿ ನೀನಿದ್ರೆ ಬರುವುದಿಲ್ಲ, ನೀನು ಸಾಹಸ. ಬಂದಾಗ ಸೂಚನೆ ಯಾರು ಕೊಡುವುದು? ಸೂಚನೆ ಕೊಡ್ಲಿಕ್ಕೆ ನಾನಿಲ್ವಾ? ರಾಮ ಲಕ್ಷ್ಮಣರ ಮಂಚಕ್ಕೆ ಹೊಣೆ. ರಾಮ ಲಕ್ಷ್ಮಣರ ಮಂಚಕ್ಕೆ ಹೊಣೆ ನಾನು. ಹಾಗಿದ್ರೆ ಒಳಗಿದ್ದ ವಿಭೀಷಣ, ಈಗ ಹೊರಗೆ ಬಂದವಣ. ರಾಮ ಲಕ್ಷ್ಮಣರ ಮಂಚಕ್ಕೆ ಹೊಣೆ ಯಾರು? ನಾನು ಅಂದ್ರೆ ವಿಭೀಷಣ. ವಿಭೀಷಣ. ಹೌದೌದು. ನೀನಲ್ವಾ ವಿಭೀಷಣ? ಕೋಟೆ ಬಿಚ್ಚುತ್ತೇನೆ. ನಾನೇ ಕಟ್ಲಿಕ್ಕೆ ಹೇಳಿದ್ದು ನಾನೇ, ಬಿಚ್ಚಲಿಕ್ಕೆ ಹೇಳುದು ನಾನೇ. ನಮಗೆ ನಂಬಲಿಕ್ಕೆ ಆಗುದಿಲ್ಲ. ನಮ್ಮ ಒಳಗೆ ಇದ್ದವರದ್ದೇ ಸಮಸ್ಯೆ. ನಮ್ಮ ಅಲ್ಲೇ ಒಮ್ಮೊಮ್ಮೆ ನಮ್ಮ ನಲಗೆಗೆ ಹಚ್ಚುವುದು. ಬೇಗ 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 ಬಿಚ್ಚು. ಬಿಚ್ಚುತ್ತೇನೆ. ಬಿಚ್ಚು ಬಿಚ್ಚು. ರಾಮ ಲಕ್ಷ್ಮಣರ ಮಂಚಕ್ಕೆ ಹೊಣೆ ನಾನು. ಸಾರಿ, ಸುಮ್ಮನೆ ಅವರನ್ನು ಎಬ್ಬಿಸಬೇಡ, ನಾನು ಕಾಯ್ತಾ ಇರ್ತೇನೆ. ಸಾರಿ. ವೇಷವನ್ನ ಮಾಡಿದೆ, ಮಂಗರನ್ನು ಮಾತಿನಿಂದ ಮರಳು ಮಾಡಿ ಅವ ಮರದ ತುದಿಯಲ್ಲಿ ಕೂತಿದ್ದಾನೆ. ನಾನು ಬಂದ ವಿಷಯ ಯಾರಿಗೂ ಗೊತ್ತಾಗಬಾರದು. ಅದಕ್ಕಾಗಿ ಮಂತ್ರದ ಬೂದಿಯನ್ನು ತಂದಿದ್ದೇನೆ. ಇಲ್ಲಿ ಕುಳಿತವರು ಕುಳಿತ ಹಾಗೆ, ನಿಂತವರು ನಿಂತ ಹಾಗೆ, ಬಾಯಿ ಬಿಟ್ಟವರು ಬಾಯಿ ಬಿಟ್ಟ ಹಾಗಿರ್ಬೇಕು. ಓಂ ರೀಂ. ಯಾರೂ ಕಾಣುವುದಿಲ್ಲ. ಮುಹೂರ್ತ ಇನ್ನು ಹೆಚ್ಚು ಹೊತ್ತಿಲ್ಲ. ತಲೆ ಕಡಿಬೇಕು. ಕಡಿತೇನೆ ರಾಮ ಲಕ್ಷ್ಮಣ. ವಿವೇಕ ಶೂನ್ಯನಲ ದಶಾನನ ಬರಿದೆ ಕೆಟ್ಟನೆಲ್ಲ ಕೆಟ್ಟ ದಶಾನನ ಈ ಕುಮಾರರ ಗೆಲುವವರ ಲೋಕದಲ್ಲಿ, ಈ ಕುಮಾರರ ಗೆಲುವವರ ಮೂಲೋಕದಲ್ಲಿ ನಾ ಕಾಣಿ ಹರಗರ ಲೋಕ ಕಂಟಕ ಶಿಕ್ಷಕರು ಇವರಿನುತ ಬೆರಗಾದ ಯಾಕಿವನ ಕೆಣಕಿದನು ಕೆಳವಿನೊಳಿಕೆ ತಂದನು ಕಾಮಿನಿಯ ಶಿವ ಶಿವ ಹರಗರ ಏನಿದು ವಿಚಿತ್ರವನ್ನು ನೋಡ್ತಾ ಇದ್ದೇನೆ ನಾನು. ಮಂಚದಲ್ಲಿ ಇಬ್ಬರು ಹುಡುಗರು ಮಲಗಿದ್ದಾರೆ. ಆ ಮಲಗಿದಂತಹ ಹುಡುಗರ ಮುಖದ ವರ್ಚಸ್ಸನ್ನು ನೋಡುವಾಗ ಒಂದೊಂದಗೆ ನನ್ನ ಎದೆಯಲ್ಲಿ ನಡುಕ ಹುಟ್ಟುತ್ತಾ ಇದೆ. ಇವರು ಸಾಮಾನ್ಯರೇ, ಇವರು ಸಾಮಾನ್ಯರೇ. ಯಾಕೆ ಕೆಣಕಿದ ಇವರನ್ನು? ಕಳವಿನಲ್ಲಿ ಸೀತೆಯನ್ನು ತಂದು ದಶಾನನ ಕೆಟ್ಟು ಹೋದನಯ್ಯ. ಮೂರು ಲೋಕದಲ್ಲಿ ಅಧಿಪತ್ಯವನ್ನು ಸ್ಥಾಪಿಸಿದಂತಹ ದಶಕಂಠ ವಿವೇಕ ಶೂನ್ಯನಾಗಿ ಇಂತಹ ಕೆಲಸಗಳನ್ನು ಮಾಡಿದರೆ ಛೇ, ಇವರನ್ನು ಸಾಮಾನ್ಯರಂತ ಭಾವಿಸಿದನೇ ಅವ? ಇವರು ಸಾಮಾನ್ಯರೇ? ಖಂಡಿತವಾಗಿಯೂ ಅಲ್ಲ. ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಣೆ ಮಾಡುವಂತಹ ಭಗವಂತರಿವರು. ಇವರನ್ನು ನೋಡುವಾಗಲೇ ನನಗೆ ಮೈ ಝುಮ್ ಎನ್ನುತ್ತಾ ಇದೆ. ಹಾಗಾದ್ರೆ ಏನು ಮಾಡೋಣ, ಏನು ಮಾಡೋಣ? ಕೆಟ್ಟ ದಶಕಂಠ. ಓಯ್, ನಾನು ಯಾಕೆ ಭಾಷಣ ಮಾಡಬೇಕು? ನನಗೆ ಬೇರೆ ಕೆಲಸ ಇಲ್ವಾ? ಭಾಷಣ ಮಾಡುವ ಜನ ಬೇರೆ ಇಲ್ವಾ? ನಾನು ಸ್ವಲ್ಪ ಧನ್ಯವಾದ ಮಾತ್ರ ಹೇಳುವುದು. ಈಗ ಅದಲ್ಲ, ಇವರ ತಲೆ ಕಡಿತೇನೆ. ಇಲ್ಲಿ ಕಡಿಯುವುದಿಲ್ಲ. ಈಗ ನಿದ್ರೆಯಲ್ಲಿದ್ದವರನ್ನು ಕೊಲ್ಲುವುದು ಬಹಳ ಸುಲಭ. ನಮ್ಮಂತ ವೀರರಿಗೆ ಅದು ಶೋಭೆ ಅಲ್ಲ. ಹಾಗಾದ್ರೆ ಏನು ಮಾಡಬೇಕು? ಕಾಳಿದೇವಿಯ ಗುಡಿಯಲ್ಲಿ ನಾಳೆಯ ದಿನ ಅಮಾವಾಸ್ಯೆ. ಕಾಳಿದೇವಿಯ ಗುಡಿಯಲ್ಲಿ ನಾಳೆಯ ದಿನ ಅಮಾವಾಸ್ಯೆ ಅಲ್ಲ, ನಾಳೆಯ ದಿನ ಅಮಾವಾಸ್ಯೆ. ಕಾಳಿದೇವಿಯ ಗುಡಿಗೆ ಇವರನ್ನು ಕರ್ಕೊಂಡು ಹೋಗಿ ಇವರ ಜೊತೆಯಲ್ಲಿ ನೀಲಬೇಗ ಶ್ಯಾಮ ಇದ್ದಾನೆ, ನನ್ನ ಅಳಿಯ, ಅವನನ್ನು ಸೇರಿಸಿ ಮೂವರ ಸಲ ಒಂದೇ ಸಲ ಕತ್ತರಿಸುವುದು. ಕತ್ತರಿಸಿದ್ರೆ ಎರಡು ಲಾಭ ಉಂಟು. ಒಂದು ನನ್ನ ಮಾತು ನೆರವೇರಿಸಿದ ಹಾಗೆ, ಮತ್ತೊಂದು ದೇವಿ ಪ್ರತ್ಯಕ್ಷವಾಗಿ ನನಗೆ ವರ ಕೊಡ್ತಾಳೆ. ಹಾಗಾಗಿ ಅದಕ್ಕೆ ಸಾಕ್ಷಿ ಏನು ಗೊತ್ತಾ? ಇದೇ ಖಡ್ಗ. ಈ ಕ್ಷಣ
ಸೇರ್ಲಿ ಪಾತಾಳದಂತೆ. ರಂಗನಾಯಕ ರಾಜೀವ ಭೋಜನ ರಮಣಾನಿ ಬೆಳಗಾಯಿತೆನೆನ್ನುವುದ ಅಂಗನೆ ಲಘುಮಿತ ಪತಿಯ ಎಬ್ಬಿಸುವಳೋ ಅಂಗನೆ ಲಘುಮಿತ ಪತಿಯ ಎಬ್ಬಿಸುವಳೋ ರಂಗನಾಯಕ ರಾಜೀವ ಭೋಜನ ರಮಣಾನಿ ಬೆಳಗಾಯಿತೆನೆನ್ನುವುದ ಈ ಪರಿಯ ಜೋಜಗಳಿದೇನೆಂದೆನು ಬೆರಗಿನಲಿ ಭೂಪರಿನ್ನೇನಾದರೂ ಲಕ್ಷ್ಮಣ ಮಂಚ ಸಮೇತ ಕಾಣೆಯಾಗಿದ್ದೆ. ನಮ್ಮ ಹನುಮಂತ ಹಿಂಗೆ ಕಾಣುವುದಿಲ್ಲ. ಹನುಮಂತ ಹನುಮಂತ ಕೆಟ್ಟದ್ದು ನೀನಾಕೆ ಇಲ್ಲಿಗೆ ಬಂದದ್ದು? ಯಾರು ಮಲಗಿತ್ತು? ಯಾರು ಹೇಳಿದ್ದು? ಅಯ್ಯೋ ಪುಣ್ಯಾತ್ಮ, ಉಪ್ಪೆ ಹಾಕದ ಉಪಾಯ ಇಲ್ಲ. ನೀನ್ ಇಲ್ಲಿಗೆ ಬಂದಿದ್ದೆ ಅಲ್ಲ, ಅಲ್ಲಿ ನೋಡು ರಾಮ ಲಕ್ಷ್ಮಣನು ಮಂಚ ಸಮೇತ ಕಾಣೆಯಾಗಿದ್ದೆ. ರಾಮ ಲಕ್ಷ್ಮಣರ ಮಧ್ಯೆ ಕಾಣೆಯಾಗಿದೆ. ಮಾತಲ್ಲ, ಅವ ಎಲ್ಲಿದ್ದಾನೆ? ವಿಭೀಷಣ ಎಲ್ಲಿದ್ದಾನೆ? ಎಲ್ಲ ಮಾಡಿದ್ದೀವ. ಆಗ ಬಂದ ಕೋಟೆ ಬಿಚ್ಚು ಅಂತ ಹೇಳಿದ, ಬರುವಾಗ ಸೂಚಿಸ್ತೇನೆ ಅಂತ ಹೇಳಿದ. ವಿಭೀಷಣ ಎಂತವೋ ನಮಗೆ ಗೊತ್ತಿಲ್ಲ ಪುಣ್ಯಾತ್ಮ. ಆದ್ರೆ ಮೋಸ ಮಾಡಿದನಲ್ಲ. ಸತ್ಯ ಹೇಳು, ಮೋಸ ಮಾಡಿದ್ದೆ ನೀನು? ಜಾಂಬವರೇ, ನಿಮ್ಮ ಜೊತೆ ಆಗಿದ್ದವ? ಹೌದು, ಒಟ್ಟಿಗೆ ಇದ್ದಾವ. ಒಟ್ಟಿಗೆ ಇದ್ದ. ಆಗ ಹೊರಗೆ ಬಂದವ ಯಾರು? ಯಾರಿಗೊತ್ತು? ಯಾವಾಗ ಹೊರಗೆ ಬಂದದ್ದು? ಯಾವಾಗ? ಕೋಟೆ ಕಟ್ಟಿದ್ದೇನೋ? ಕನಸು ಬೀಳ್ತದ? ಇಲ್ಲಪ್ಪ, ಕೋಟೆ ಕಟ್ಟಿದ್ದೇನೋ. ಹೌದು, ಇವನೇ ಬಂದ. ಜಾಂಬವರೇ, ಹನುಮಂತ, ಇದು ಕೋಟೆ ಕಟ್ಟಿದ್ರೆ ಅವ ಬರ್ಲಿಕ್ಕಿಲ್ಲ, ಅರ್ಥದಿಂದ ಹೋದಾನು. ಈ ಸಲ ಮುಗಿಸದೇವೆ, ನಮಗೆ ಉಪಾಯ ಇಲ್ಲ. ಆದ್ದರಿಂದ ಬೇಗ ಕೋಟೆ ಬಿಚ್ಚು, ಈ ಮರೆಯಲ್ಲಿ ನಿಲ್ಲುತ್ತೆ ಹೇಳಿದ. ಇದು ಸಮಸ್ಯೆ ಆಗುದು ಹಾಗೆ. ಮೊದಲಿನವರು ಯುದ್ಧ ಮಾಡುದು, ಕೊನೆಯವರೆಗೆ ಉಸಿರು ಬಿಡ್ಲಿಕ್ಕೆ ಆಗುದಿಲ್ಲ. ಸಮಸ್ಯೆ ನಮಗೆ ಅದೇ. ಈಗ ನಮ್ಮದು ಅದೇ ಸಮಸ್ಯೆ ಆಗಿದೆ. ಇವ ಬಂದನ ಯೋಚಿಸುವುದಕ್ಕೆ ಹೊತ್ತಿಲ್ಲ ನೋಡಿ. ನಾ ಸುಮ್ಮನೆ ಕೋಟೆ ಬಿಚ್ಚಿದ ಹೋಗಿ ಬದಿಯಲ್ಲಿ ಕೂತೆ. ಈಗ ಈ ರಾಮ ಲಕ್ಷ್ಮಣರ ಮಂಚ ಕಾಣೆ ಆಗುವುದಕ್ಕೆ ಕಾರಣ ವಿಚಾರ ಮಾಡ್ತಾ ಮುದುಕ ಇಲ್ವ ಇಲ್ಲಿ ವಿಭೀಷಣ? ಅವ ಹೇಳಿದಲ್ಲ ಸತ್ಯವಾ? ದೇವರೇ, ಅವರೇನು ಸತ್ಯ ಅಲ್ಲ. ಬರ್ಲೇ ಇಲ್ಲ. ಸತ್ಯ ಹೌದು. ಅಲ್ಲ ಅಲ್ಲ ಅಂತ ಹೇಳಿಕೆ ನೀನು ಯಾರು? ನೀನೇ ಹೇಳಿದ್ದು. ಸತ್ಯ ಹೇಳು. ಹೊರಗೆ ಬಂದದ್ದು ಯಾರು, ಒಳಗಿದ್ದದ್ದು ಯಾರು? ಅರ್ಥವಾಯ್ತು. ಆ
ಅವನಲ್ಲಿ ಮಹಿರಾವಣ ಮಾಯಾವಿ ಎನ್ನುವುದಾಗಿ. ಸತ್ಯ. ಈ ಹಿಂದೆ ಗುರುಮಠದಲ್ಲಿ ನಾನು, ನನ್ನ ಅಣ್ಣ ರಾವಣ, ಕುಂಭಕರ್ಣ, ಮಹಿರಾವಣ ಜೊತೆಯಾಗಿ ಕಲ್ತವರು. ಅದಕ್ಕೆ ಇದಕ್ಕೆ ಸೇರಿ ಸಂಬಂಧ ಸಂಬಂಧ ಉಂಟು. ನಮ್ಮ ಗುರುಗಳು ಕಾಮರೂಪವೇ ಎನ್ನುವಂತಹ ವಿದ್ಯೆಯನ್ನು ಬೋಧಿಸಿದ್ದಾರೆ. ಹಾಗಿದ್ರೆ ಒಬ್ಬನ ರೂಪವನ್ನು ಇನ್ನೊಬ್ಬ ಧರಿಸಬಹುದು. ಈಗ ಅವ ವೇಷ ಮಾಡಿ ಬಂದದಲ್ವ ಪುಣ್ಯಾತ್ಮ? ನಾನಲ್ಲ. ಹೋಗಿ ಅವರಿಗೆ ನಿನ್ನ ವೇಷ ಸಿಕ್ಕಿದ್ದ ಮತ್ತೆ ಪಾಪಿಗೆ ಸುಲಭದಲ್ಲಿ ಆಗ್ತದಲ್ಲ. ಈಗ ಅವ ಕೊಂಡು ಹೋಗಿದ್ದಾನೆ. ಅವ ವೇಷ ಮಾಡಿ ಬಂದಾಗ ಹೇಳುತ್ತಿ ನಮಗೆ ವಿಶ್ವಾಸ ಇಲ್ಲ, ಬರುವುದಿಲ್ಲ. ವಿಶ್ವಾಸ ಬರ್ಬೇಕು ಅಂತಾದ್ರೆ ನಿನಗೆ ಅವನ ವೇಷ ಮಾಡ್ಲಿಕ್ಕೆ ಆಗ್ತದ? ನನ್ನ ಮಹಿರಾವಣ ಯಾರು ನೋಡ್ಲಿಕ್ಕೆ? ಅವ ಮಾಡಿದ್ದಾನ ವೇಷ. ನೀನು ಕಾಮರೂಪ ವಿದ್ಯೆ ಕಲ್ತಿದ್ಯಾ? ಕಲ್ತಿದ್ದಿದ್ರೆ ಮಾಡು. ಇದೆಲ್ಲ ಉದ್ದ ಬೇಡ, ಅಷ್ಟೇ ಇರ್ಲಿಕ್ಕೆ ಆಗಿಲ್ಲ. ಸರಿ, ತಕ್ಕ ಮಟ್ಟಿಗೆ ಸಾಕು. ನಾನು ವಿಭೀಷಣ. ವಿಭೀಷಣ ಅಲ್ಲ, ಮಹಿರಾವಣ ಅಲ್ಲ, ವಿಭೀಷಣ. ನನಗೆ ಲೆಕ್ಕ ಮಾಡ್ತೀನಿ. 9 ಇಲ್ಲೊಂದಿಲ್ಲ. ಲೆಕ್ಕಾಚಾರ ಇದು ಗೊತ್ತಾಯ್ತು. ಈಗ ಗೊತ್ತಾಯ್ತು, ವೇಷ ಅಂತ ಗೊತ್ತಾಯ್ತು. ಉದ್ದ ಎಷ್ಟು? ವಿಭೀಷಣ ಅಲ್ವ? ನಾನು ಮಹಿರಾವಣ ಅಲ್ಲ, ವಿಭೀಷಣ. ಅವನ ಮುಂದೆ ಅವಲ್ಲ ಅಂತ ಹೇಳ್ಬೇಡ. ಅವ ಮೊದಲೇ ಸಿಕ್ಕಿದ್ದಾರೆ. ಇದನ್ನು ನೋಡಿ ಎಲ್ಲ ಹೆದರಿತಾ ಇದ್ದಾರೆ. ಬೇಡ ಗುರುಗಳು, ಇದು ಬೇಡ. ಅದು 3 ನಾಮದ್ದೆ. ಅದಲ್ಲ, ಹೌದು. ಅಯ್ಯೋ, ಸಮಸ್ಯೆ ಅಲ್ಲ. ಈಗ ರಾಮನ ಮಂಚ ಕಾಡಾಗಿ ಏನು ಮಾಡು? ಪಾತಾಳ ಲಂಕೆ ತೆಗೆದುಕೊಂಡು ಹೋಗಿದ್ದಾನೆ ಅವ. ಅಲ್ಲಿಗೆ ಹೋಗುವ ದಾರಿ ದಾರಿ ಬೇಳುವೆ ನಿನದವು. ಈ ಲಂಕೆಗೆ ದಕ್ಷಿಣದ ಮೇಲಾಗಿರುವ ಗೊಳಗುಂಡು ಆ ಮಾರಿಯೊಳವು. ಅಲ್ಲಿಗೆ ಹೋಗುವಂತಹ ದಾರಿಯನ್ನು ನಾನು ಸರಿಯಾಗಿ ತಿಳಿದುಕೊಂಡಿದ್ದೆ. ಹೇಗೆ ಹೋಗುವುದು? ಇಲ್ಲಿ ಲಂಕೆಯ ದಕ್ಷಿಣದಲ್ಲಿ ಒಂದು ಸರೋವರ ಉಂಟು. ಅಲ್ಲಿ ಸ್ವರ್ಣ ಕಮಲ ಉಂಟು. ಕಮಲದಲ್ಲಿ ಕಮಲದ ನಾಳದ ಮೂಲಕ ಸೂಕ್ಷ್ಮ ರೂಪವಾಗಿ ಹೋಗಬೇಕು. ಹೋಗುವಾಗ ಎಚ್ಚರಿಕೆ ವಹಿಸಬೇಕು. ಅದರಲ್ಲಿ ಹೋಗುವುದಕ್ಕೆ ನನಗೆ ಸಮಸ್ಯೆ ಇಲ್ಲ. ಆ ಮಾಯಾವಿ ಇದ್ದಾನೆ. ಹೋಗಿ ನೇರ ಪಾತಾಳ ಲಂಕೆಯನ್ನು ಸೇರಬಹುದು. ಹಾಗಿದ್ರೆ ಹೋಗಬೇಕಾದದ್ದು ದಕ್ಷಿಣ ದಿಕ್ಕು. ಹೌದು, ಸರೋವರ, ಸ್ವರ್ಣ ಕಮಲ. ಒಂದು ಹೆಜ್ಜೆ ಮುಂದಿಟ್ರೆ ಜಾಗ್ರತೆ. ಹಣಕ ಲಂಕೆಗೂ ಪಾತಾಳ ಲಂಕೆಗೆ ಇರುವಂತಹ ಕಮಲ ನಾಳವಿದು. ಸರಿ, ಹಾಗಾಗಿ ಬಾಯಿ ತೆರೆದುಕೊಂಡಿದ್ದೆ. ಮೇಲಿಂದ ಕೆಳಗಿಳಿತಿದ್ಯಲ್ಲ, ಬಿಡುವುದಿಲ್ಲ. ನಿನ್ನನ್ನು ತಿಂದು ಯಾಕೆ ನಾನು ಹೋಗಿದೆ ಬೇಳೆಲ ಈಗ ಹಾಗೂ ಬುದ್ಧಿಯಾಗ ಇರುವುದಾಗೆಲ್ಲ ಹಾಗೆ ಮಾಡಲು ಬೇಳುವುದಿದ್ದು ನಾನು ಎತ್ತು ಸಾಕಿದ್ದ ನಾದಿದ್ದ ಬೆಸರೇ. ಕಮಲನಾಳದಲ್ಲಿ ಇಳಿಯುತ್ತಾ ಇದ್ದೆ. ನೀ ನನ್ನನ್ನು ಅರ್ಧಕ್ಕೆ ನುಂಗಿದವನಿದ್ದಿ. ನೀ ನುಂಗಬೇಕು ಅಂತಿದ್ರೊಂದು ಕಾರಣ ಅಂತ ಬೇಕು. ಅರ್ಧ ಅಲ್ಲ, ಪೂರ್ತಿ ನುಂಗುತ್ತೇನೆ. ನನ್ನನ್ನು ಯಾಕೆ ನುಂಗುತ್ತಾ ಇದ್ದಿ? ಯಾಕೆ? ಮಾತ್ರವಲ್ಲ, ನುಂಗುವ ಉದ್ದೇಶ ಏನು? ನೀನ್ ಯಾರು? ನಿನ್ನ ಅಪ್ಪಮ್ಮ ಯಾರು? ಹೇಳು.
ಪರಿಚಯ ಹೇಳುವಂತಹ ವ್ಯವಧಾನ ನನಗಿಲ್ಲ. ಹಸಿವಾಗುತ್ತಾ ಇದೆ, ಹಸಿವು ನಿವಾರಣೆ ಈಗ ಇನ್ನ ಹಸಿವು ನಿವಾರಣೆ ಮಾಡುವ. ಆದರೆ ಅನ್ನದ ಹಸಿವಿಗಿಂತ ಹೆಚ್ಚು ಜ್ಞಾನದ ಹಸಿವು, ಅದು ನೀಗಬೇಕು. ಈಗ ನೀನು ಯಾರು ಅಂತ ನನ್ನಲ್ಲಿ ಹೇಳಿದ್ರೆ ಮಾತ್ರ ನಾನು ಒಪ್ಪುವುದು. ಈಗ ಪರಿಚಯ ಹೇಳದೆ ತಿನ್ನುವುದಕ್ಕೆ ಬಿಡುವುದೇ ಇಲ್ಲ. ನಾನು ಯಾರು ಅಂತ ಗೊತ್ತಾಗಲಿಲ್ಲ. ಕೊಳೆತ ಹಣ್ಣುಗಳನ್ನು ತಿಂದು ಜೀವಿಸುವ ನೀನು, ನಿನಗೆ ಬುದ್ಧಿಯ ವಿಕಾಸ ಆಗುವುದಕ್ಕೆ ಸಾಧ್ಯ ಉಂಟೇನು? ನೋಡುವ, ಕೇಳುವ. ನನ್ನ ಪರಿಚಯ ಬೇಕಾ? ಸ್ವಲ್ಪ ಆದ್ರೆ ಆಗುತ್ತದೆ. ಎಂತದು ಬುದ್ಧಿ ವಿಕಾಸ? ನಾನು ಸಾಮಾನ್ಯ ಅಂತ ಭಾವಿಸಬೇಡ. ನನ್ನ ಹುಟ್ಟೇ ವಿಶೇಷ. ಹೌದೇ? ಅದಕ್ಕಿಂತಲೂ ನನ್ನ ಅಪ್ಪನ ಯೋಗ್ಯತೆ, ಅವರ ಹುಟ್ಟು ಅದು ಕೂಡ ವಿಶೇಷವಾಗಿರುವಂತದ್ದು. ನಿನ್ನ ಅಪ್ಪ ದೊಡ್ಡಪ್ಪ ಅಲ್ಲ, ದೊಡ್ಡ ಅಪ್ಪ. ವಿಶೇಷವಾದ ಸ್ಥಾನಮಾನವನ್ನು ಹೊಂದಿರುವವರು. ಸರಿ, ಮೈಯೆಲ್ಲ ಕಿವಿಯಾಗಿ ಕೇಳಬೇಕು ನೀನು. ಹಿಂದೆ ಜನಿಸಿದಂತಹ ಕಾಲಕ್ಕೆ ತಾಯಿಯ ಜಂಗಿಯಲ್ಲಿ ಮಲಗಿರುವಂತಹ ಸಂದರ್ಭ, ಉದಯ ಸೂರ್ಯನನ್ನು ಕಂಡು ಹಣ್ಣೆಂದು ಭ್ರಮಿಸಿ ಅವನನ್ನೇ ತೊಡಕಿದಂತಹ ಸಾಹಸಿ ನನ್ನಪ್ಪ. ಅಷ್ಟು ಮಾತ್ರ ಅಲ್ಲ, ಆ ಬಳಿಕ ಶ್ರೀರಾಮಚಂದ್ರಮನ ಆಜ್ಞೆಯಂತೆ ಸೀತಾನ್ವೇಷಣೆಗಾಗಿ ಗಗನ ಮಾರ್ಗದಲ್ಲಿ ಸಂಚರಿಸುವಂತಹ ಕಾಲಕ್ಕೆ ಬೆವರ ಹನಿ ಶರೀರದಲ್ಲಿ ಉಂಟಾಗಿರುವಂತಹ ಬೆವರ ಬಿಂದು ಸಮುದ್ರವನ್ನು ಸೇರಿತು. ಸಮುದ್ರದಲ್ಲಿದ್ದಂತಹ ಮೀನಿನ ಹೊಟ್ಟೆಯನ್ನು ಸೇರಿತು. ಬೆಸ್ತನ ಕೈ ಸೇರಿದಂತಹ ಮೀನನ್ನು ಸಿಗಿದಾಡುವಾಗ ಶೈಶವಾವಸ್ಥೆಯಲ್ಲಿ ನಾನಿದ್ದೆ. ನೀನು ಮೀನಿನ ಮಗ. ಅಲ್ಲೇ ನನ್ನ ಹುಟ್ಟಿನ ಕತೆ ಇದೆ. ಕ್ಷಣದಿಂದ ಕ್ಷಣಕ್ಕೆ ನನ್ನ ಬೆಳವಣಿಗೆಯನ್ನು ಕಂಡಿರುವಂತಹ ಇಲ್ಲಿಯ ಒಡೆಯನಾಗಿರುವಂತಹ ಮೈರಾವಣಾಕ್ಯ ಈ ಕೋಟೆಯ ರಕ್ಷಣೆಗಾಗಿ ಇರಿಸಿದ್ದಾನೆ. ಹೌದೇ? ನನ್ನ ಹೆಸರು ಮತ್ಸ್ಯವಾನರ. ಅಷ್ಟು ದೊಡ್ಡವರ ಮಗ. ನನ್ನಪ್ಪ ವೀರಾಂಜನೇಯ, ವೀರ ಹನುಮಂತ. ಅಷ್ಟು ದೊಡ್ಡವರ ಮಗ ಹೋಗಿ ಬಾಗಿಲು ಕಾಯುವುದಾ? ಅಲ್ಲ, ವಿಷಯಕ್ಕೆ ಹೇಳುವುದು ನಾನು. ನೀನು ಹೇಳಬೇಕಾದ ಅವಶ್ಯಕತೆ ಇಲ್ಲ. ಯಾರ್ಯಾರ ಹಣೆಯಲ್ಲಿ ಬ್ರಹ್ಮ ಹೇಗೆ ಬರೆಯುತ್ತಾನೋ ಯಾರಿಗೆ ಗೊತ್ತು. ನನ್ನಪ್ಪನ ಯೋಗ್ಯತೆ ಏನು ಅಂತ ನನಗೆ ಗೊತ್ತುಂಟು. ಇರ್ಲಿ ಬಿಡು. ನನಗೆ ಅನ್ನಿಸುವುದು ಇಷ್ಟರವರೆಗೆ ನನಗೆ ಇಷ್ಟು ಹೊತ್ತಿನಲ್ಲಿ ದ್ವಂದ್ವ ಸಿಗಲಿಲ್ಲ. ಹೌದಾ? ಯಾಕೆ ಗೊತ್ತಾ? ನನ್ನ ಜೀವನದಲ್ಲಿ ಬಹಳಷ್ಟು ಯುದ್ಧ ಪ್ರಕ್ರಿಯೆಯನ್ನು ನೋಡಿದ್ದೇನೆ. ಈಗ ನೀ ಹೇಳುವಾಗ ದ್ವಂದ್ವ ಕಾಣುವುದು ಯಾಕೆ? ಈಗ ನಿನ್ನ ಅಪ್ಪ ಯಾರು? ವೀರ ಹನುಮಂತ. ಅವ ಬ್ರಹ್ಮಚಾರಿ ಅಲ್ವಾ? ವಜ್ರಕಾಯ ವಜ್ರ ಶರೀರಿ. ಬ್ರಹ್ಮಚಾರಿಗಳಿಗೆ ಮಕ್ಕಳಾಗುತ್ತದೆಯಾ? ಏನಾಗುವ ಪ್ರಶ್ನೆ ಮೂಡಿದ್ದು ಸತ್ಯ. ಆಗಿದೆಯಲ್ವಾ? ಕಥೆಯನ್ನು ನೀ ಪ್ರಸ್ತುತಪಡಿಸಿದ್ದಿ. ಹೌದು. ಏನೇ ಇರಲಿ, ಮೀನ ಗರ್ಭದಲ್ಲಿ ಆಂಜನೇಯನ ಬೆವರ ಹಣಿಯಿಂದ ಪ್ರಕಾಶಕ್ಕೆ ಬಂದ ಕುಡಿ ನೀನು ನಿನ್ನ ಅಪ್ಪನನ್ನು ನೋಡಿದೀಯಾ? ನೋಡ್ಲಿಲ್ಲ. ಏನು ನೋಡು? ಈಗ ನಿನ್ನ ಅಪ್ಪ ನೋಡುವಂತಹ ಯೋಗ ಭಾಗ್ಯವೂ ಕೂಡ ನನ್ನ ಪಾಲಿಗೆ ಕೂಡಿ ಬಂದದ್ದಿಲ್ಲ. ಈಗ ನಿನ್ನ ಅಪ್ಪನೇ ನಿನ್ನ ಎದುರು ಬಂದ್ರೆ ಬರ್ಲಿಕ್ಕಿಲ್ಲ. ಮಗನೇ, ಅವರ ಹೆಸರು ಹೇಳಿ ಬದುಕುವ ಜಾತಿಯ ನೀನು? ಹಾಗಲ್ಲ. ಮತ್ತೆ ಎಂತದು? ಈಗ ನಿನ್ನ ಅಪ್ಪನನ್ನು ನೀ ಕಂಡರೆ ಏನು ಮಾಡುವೆ? ಭಕ್ತಿಯಿಂದ ನಮಿಸುವೆ. ಹಾಗಿದ್ರೆ ನೀ ನೋಡಬೇಕು ಎನ್ನುವಂತಹ ಆಸೆ ನನಗೂ ಕೂಡ ಇರುವುದು ಸಹಜ ತಾನೆ. ಆದ್ರೆ ಯೋಗ ಭಾಗ್ಯ ಸಿಕ್ಕಿದ್ದಿಲ್ಲ ಇದುವರೆಗೆ. ನೀನು ಆಂಜನೇಯನನ್ನು ಇವತ್ತು ನೋಡಿದ್ದು ಸ್ವಲ್ಪ ಸಮಯ ಕಡಿಮೆ ಹೇಳುವುದು ಕೇಳಿದ್ದೇನೆ. ನಿನಗೆ ಪೂರ್ತಿಯನ್ನು ಕ್ಷಣ ಕಾಲದಲ್ಲಿ ಕಾಣಿಸಬಲ್ಲೆ. ಅಣುವಾಗಲೂ ಬಲ್ಲರು, ವ್ಯೋಮ ಪರ್ಯಂತ ಬೆಳೆಯುವುದಕ್ಕೂ ಸಾಮರ್ಥ್ಯ ಉಳ್ಳವರು. ಹೌದಲ್ಲ? ಹಾಗಿದ್ರೆ ನೀ ಬೆಳವಣಿಗೆ ಕಾಣಬೇಕಲ್ಲ. ಜಯ ಜಯದನಿಲ ಜಾತ ಪ್ರೀತ ಭುವನ ಜ್ಞಾತ ಜಯತು ರಾಘವದೂತ ಜಯತು ಸದ್ಗುಣವಂತ ಜಯ ಜಯ ದಶಾಸ್ಯ ಮದ ಭಂಗ ಕರುಣ ಭಂಗ ಜಯ ಸ್ವಾಮಿ ಕಾರ್ಯವರ್ಯ ಜಯ 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 ಜಯ
ಜಯತು ಜಯ ಸಕಲ ದೀನೋದ್ಧಾರ ಜಯ ಜಯತು ರುದ್ರಾವತಾರ ವಜ್ರ ಶರೀರ ಜಯ ಸಕಲ ಸಿದ್ಧಿ ಪ್ರವೀಣ ಮುಖ್ಯ ಪ್ರಾಣ ಜಯ ನಮೋ ಜಯ ಜಯ ಜಯತು ಜಯ ಪ್ರೀತ ಭುವನ ಖ್ಯಾತ ಶಿರಸಾನಮಾಮಿ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗ್ಯತ ಅಜಾಡ್ಯಂ ವಾಕ್ಪಟುತ್ವಂ ಚ ಶ್ರೀ ಹನುಮತ್ಮನ್ನಾತ್ಮವೇ ಜಯತು ಜಯತು ಜಯತು. ತಂದೆಯೇ ಮಗು, ನೀವು ಯಾರು, ನಿಮ್ಮ ಯೋಗ್ಯತೆ ಏನು ಎನ್ನುವುದನ್ನು ತಿಳಿಯದೆ ತಪ್ಪನ್ನೇ ಎಸಗಿದೆನಪ್ಪ ನಾನು. ನಿಮ್ಮದಾಗಿರುವಂತಹ ಈ ದಿವ್ಯ ರೂಪವನ್ನು ನೋಡಿದ ಮೇಲೆ ಸತ್ಯ ವಿಚಾರ ಏನು ಎನ್ನುವುದನ್ನು ಅರ್ಥವಿಸಿಕೊಂಡಿದ್ದೇನೆ. ಮನ್ನಿಸಬೇಕು, ನನ್ನಿಂದ ಆದ ಅಪರಾಧವನ್ನು ಮನ್ನಿಸಬೇಕು ತಂದೆ. ಮಗು, ಆಂಜನೇಯನ ಮಗ ನೀನು ಎನ್ನುವುದೇ ಒಂದು ರೀತಿಯ ಹೆಮ್ಮೆ. ಆದರೂ ಕಾರುಣಿಕ ಪುರುಷನಾಗಿ ನನ್ನ ಸಮಕ್ಷದಲ್ಲಿ ಕಂಡು ಬಂದವನಿದ್ದಿ. ಇನ್ನು ಹಾಗಲ್ಲ, ನಾ ಹೊರಟು ಬಂದ ಉದ್ದೇಶ ಶ್ರೀರಾಮ ಲಕ್ಷ್ಮಣರ ಅನ್ವೇಷಣೆ. ಈ ಪಾತಾಳ ಲಂಕೆಯಲ್ಲಿ ಕಾಳಿಕಾಲಯದಲ್ಲಿ ನಮ್ಮ ರಾಮ ಲಕ್ಷ್ಮಣರ ಮಂಟಪವನ್ನು ಇರಿಸಿದ್ದ ಮಂಚವನ್ನಿರಿಸಿದ್ದಾನೆ ಎನ್ನುವುದು ಕೇಳಿದ ವದಂತಿ. ಅಲ್ಲಿಗೆ ಹೋಗುವುದಕ್ಕೆ ಸರಿಯಾದ ಪಥವನ್ನು ತಿಳಿಸಿಕೊಡುವೆಯಾ ಕಂದ?
ಅವಕಾಶವನ್ನು ಇರಿಸಿಕೊಂಡು ಬಂದಿದ್ದೀರೋ ಅದರಂತೆ ಈ ಪಾತಾಳ ಲೋಕದಲ್ಲಿ ನಡೆಯುತ್ತಾ ಇದೆ. ಸರಿ, ನೀವು ನಿತ್ಯವೂ ಆರಾಧಿಸುತ್ತಿರುವಂತಹ ಶ್ರೀರಾಮಚಂದ್ರಮ ಲಕ್ಷ್ಮಣ ಸಮೇತ ಮಂಚ ಸಮೇತವಾಗಿ ನಮ್ಮೊಡೆಯನಾಗಿರುವಂತಹ ಮೈರಾವಣಕ್ಯ ಇಲ್ಲಿಗೆ ಕರೆತಂದಿದ್ದಾನೆ. ಸರಿ, ಬರುವಂತಹ ಅಮಾವಾಸ್ಯೆ ದಿವಸ ತಲೆ ಕಡಿಯುವಂತಹ ಸಿದ್ಧತೆಯಲ್ಲಿದ್ದಾನೆ. ಆದ್ರೆ ಏನು ಮಾಡೋಣ ಹೇಳಿ, ಕೋಟೆಯ ಒಳಗೆ ಯಾರೂ ಕೂಡ ಹೋಗುವ ಹಾಗಿಲ್ಲ. ಕಾರಣ ಅಷ್ಟೊಂದು ಸರ್ಪಗಾವಲಿದೆ. ಭೇದಿಸುವುದಕ್ಕೆ ಸಾಧ್ಯವೇ? ಖಂಡಿತ ಸಾಧ್ಯ ಇಲ್ಲ. ಭೇದಿಸುವುದು ಎತ್ತು. ಏನು ಮಾಡುದು, ಏನು ಮಾಡುದು? ಒಂದು ದಾರಿ ಇದೆ. ಮೈರಾವಣಾಕ್ಯನಿಗೆ ಒಬ್ಬಾಕೆ ತಂಗಿದ್ದಾಳೆ, ಹೆಸರು ದುರ್ದುಂಡಿ ಎನ್ನುವ ಹಾಗೆ. ಸರಿ, ಹೆಸರು ಹಾಕಿದ್ರು ಕೂಡ ಸ್ವಭಾವದಲ್ಲಿ ಬಹಳ ವ್ಯತ್ಯಾಸ. ಬಹಳ ಒಳ್ಳೆಯವಳು. ಕಾಳಿಕಾ ಗುಡಿಗೆ ನಿತ್ಯವೂ ಪೂಜೆಗಾಗಿ ಬರುವಂತಹ ಕಾಲಕ್ಕೆ ಅವಳನ್ನು ನೀವು ಸಂಧಿಸಿದ್ದೇ ಹೌದು ಅಂತಾದ್ರೆ ನಿಮ್ಮ ಕಾರ್ಯ ಸಾಗುವುದಕ್ಕೆ ಸಾಧ್ಯ. ನಡುರಾತ್ರಿಯ ಹೊತ್ತು. ಮತ್ತೊಂದು, ಅವಳ ಮಗನಾಗಿರುವಂತಹ ನೀಲಮೇಘ ಶ್ಯಾಮ ಈ ನಾಡಿನ ಪಟ್ಟ ಸಿಗಬೇಕು ಎನ್ನುವಂತಹ ಆಶೆಯಲ್ಲಿರುವವ. ಆ ವಿಚಾರವನ್ನು ತಿಳಿಸಿ ನೀವು ಹೋಗಿದ್ದೇ ಹೌದು ಅಂತಾದ್ರೆ ಈ ಕಾರ್ಯ ಕೈಗೂಡ್ತು. ಹಾಗಿದ್ರೆ ದುರುದುಂಡಿಯ ಜೊತೆಯಲ್ಲಿನ ವಿಚಾರಣೆ ನಡೆಸಿದೆ ಅಂತಾದ್ರೆ ರಾಮ ಲಕ್ಷ್ಮಣರು ಸಿಗುವುದಕ್ಕೆ ಸಾಧ್ಯ. ಖಂಡಿತ ಮಗು. ಆದ್ರೆ ಒಂದು, ಇಷ್ಟರವರೆಗೆ ನೀ ಇಲ್ಲಿಸಿ ಯಾವತ್ತಿದ್ದರೂ ಒಬ್ಬ ಶಿಷ್ಟನಾದ ರಾಘವನ ಕುರಿತಾಗಿ ಬೇಡತ್ತು ಯೋಚನೆ ಮಾಡುವವರ ಪಕ್ಷದಲ್ಲಿ ಇರುವುದು ಯಾವತ್ತೂ ಸಲ್ಲದು ಮಗು. ಇನ್ನು ಮುಂದೆಯಾದರೂ ತಿದ್ದಿಕೊಂಡು ಸ್ವಯಂ ಚಿಂತನೆಯಿಂದ ರಾಮ ಪಕ್ಷವನ್ನು ಸೇರುವುದಕ್ಕೆ ನಿನಗೆ ಅವಕಾಶ ಇದೆ. ನನ್ನದು ಯಾವತ್ತಿದ್ರೂ ರಾಮ ಪಕ್ಷದಲ್ಲಿ. ಕೆಲವು ಸಲ ನಮಗೆ ಸ್ವಪಕ್ಷದಲ್ಲಿ ಇರುವಾಗ ಸ್ವಾಭಿಮಾನ ಬಿಡುವುದಿಲ್ಲ. ಎದುರಿನವರ ಅರ್ಹತೆಯನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗುವುದಿಲ್ಲ. ಇನ್ನಾದರೂ ಅರ್ಥ ಮಾಡಿಕೊಂಡು ನಮ್ಮ ಜೊತೆಯಲ್ಲಿರು, ನಿನಗೆ ರಾಮದರ್ಶನವಾಗುತ್ತದೆ. ಹಾಗೆ ಹೋದ್ರೆ ಆಗುದಿಲ್ಲ. ಮತ್ತೆ ಇಲ್ಲಿ ಬಾ. ನಿನ್ನು ನನ್ನ ಮಗ ಅಂತ ಗೊತ್ತಾಗಬೇಕಿದ್ರೆ ಏನಾದ್ರೂ ಸಾಕ್ಷಿ ಬೇಡುವ? ನನ್ನ ರಕ್ಕಸರ ಮಾಯ ಅಂತ ಹೇಳಿ ಕೊಂದಾರು. ಅದಕ್ಕೆ ಬೇಕಾಗಿ ನನ್ನ ಬಾಲದಿಂದ ಒಂದು ಸ್ವಲ್ಪ ರೋಮ ತೆಗೆ. ಬಾಲದಿಂದ ಎಷ್ಟು ಬೇಕಾದಿದ್ದು? ನಿನಗೆ ಒಂದು ಎಷ್ಟು ಬೇಕು ಅಷ್ಟು ತೆಗೆ. ಹೌದಾ? ಅಷ್ಟೇ ಅಲ್ಲ. ಮಗ ಮಗ ಹೇಳು ಮಗ. ಆಗ ಹೇಳ್ತಾ ಇದ್ದೆ ನೀನು ಶಶಿಧರ ಬರಲಿ ದಿವಾಕರ ಬರಲಿ ನನಗೆ ಲೆಕ್ಕಕ್ಕಿಲ್ಲ ಅಂತ. ನಾನು ತುಂಬಾ ಬಂದಿದೆ ಅಂತ ನಾನು ಭಾವಿಸಿದ್ದು. ಬರ್ಲೇ ಇಲ್ಲ. ಆಗ್ಲಿಲ್ವಾ? ಅಷ್ಟು ಗಟ್ಟಿ ಉಂಟು ಮಗು. ಹನುಮಂತನನ್ನು ಕೆಣಕುವುದಷ್ಟು ಸುಲಭ ಇಲ್ಲ. ಆಂಜನೇಯನ ಒಂದು ರೋಮವನ್ನು ಕೀಳಬೇಕಿದ್ರು ನನಗಾಗುದಿಲ್ಲ. ಅವನಿಗೆ ಬೇಕಾದದ್ದು ರಾಮಭಕ್ತಿಯ ಪ್ರಭಾವ. ಯೋಚನೆ ಮಾಡಬೇಡ. ಇಡೀ ಕೈ ಅದು ನನ್ನದ್ದೇ ಅಲ್ವಾ ಮಗ? ಯೋಚನೆ ಮಾಡಬೇಡ. ಇಷ್ಟು ಸಾಕು. ತೋರಿಸು. ರಾಮ ರಕ್ಷೆ ನಿನಗೆ ಸದಾ ಇರುತ್ತದೆ. ನೀನು ರಾಮ ಧ್ಯಾನವನ್ನು ಮಾಡುತ್ತಾ ನಮ್ಮ ಪಕ್ಷವನ್ನು ಸೇರಿ ಕುಣಿತಾ ಹೋಗುತ್ತೆ. ಸರಿ ಸರಿ. ನಮಗ ನೀಲವೇಗ ಶ್ಯಾಮನ್ನು ಉಳಿಸಿಕೊಳ್ಳುವುದಕ್ಕಾಗಿ ದಿನನಿತ್ಯವೂ ನಿನ್ನ ಪಾದಪುಟದಲ್ಲಿ ಬಂದು ಬೇಡುತ್ತಾ ಇದ್ದೇನೆ. ಸಾಯುವ ಕಾಲಕ್ಕೆ ಬಾಯಿಗೆ ನೀರು ಬಿಡುವುದಕ್ಕೆ ನನ್ನ ಒಬ್ಬ ಮಗನನ್ನು ಉಳಿಸಿಕೊಡು ತಾಯಿ, ಉಳಿಸಿಕೊಡಮ್ಮ. ಜಯ ಜಯ. ವಂದಿಸುದ ಮುಂದಡಿ ಇಡಲು ಕಣ್ಣು ಮರದಿಂದ ಇಳಿದು ಧನುಜಯ ಮುಂದೆ ಕಂಡ ನಿಲಜನು ನುಡಿಸಿದ ಅಧಿಕ ವಿನಯದಲ್ಲಿ ಏನವ್ವ ತಾಯೇ ಏನವ್ವ ಏನವ್ವ ತಾಯೇ
ತಾಯಿ, ಆಶ್ಚರ್ಯವಾಗುತ್ತಾ ಇದೆ. ದೇವಿಯ ಗುಡಿ ಮಾಡುತ್ತಾ ಇರುವೆ ಆರತಿ, ಮುಖದಲ್ಲಿ ತೃಪ್ತಿ ಇಲ್ಲ, ಕಣ್ಣೀರು ಕರೆಯುತ್ತಾ ಇರುವೆ. ಯಾರು ನೀನು? ಏನು ಕೆಲಸ ಮಾಡ್ತಾ ಇರುವೆ? ಭಯಪಡಬೇಡ. ಯಾಕೆ ನಿನಗೆ ಏನು ದುಸ್ಥಿತಿ? ಕಷ್ಟ ದುಷ್ಟ ಖಳನ ತಂಗಿನ ಮಧ್ಯರಾತ್ರಿಯ ವೇಳೆ ತಾಯಿಯ ಗುಡಿಯಲ್ಲಿ ನಾನು ಪ್ರಾರ್ಥನೆ ಮಾಡುತ್ತಿರುವಂತಹ ಹೊತ್ತಿಗೆ ನೀನು ಬಂದು ನನ್ನ ಆ ದೀಪವನ್ನು ಚೆಲ್ಲಿಬಿಟ್ಟೆ. ತಪ್ಪಾದ್ರೆ ಕ್ಷಮಿಸಮ್ಮ. ನೀನು ಯಾರು ಅಂತಲೇ ಗೊತ್ತಿಲ್ಲ. ನಿನ್ನಲ್ಲಿ ನನ್ನ ಪರಿಚಯವನ್ನು ಹೇಗೆ ಹೇಳಿಕೊಳ್ಳಬೇಕು ಅಂತ ಗೊತ್ತಾಗುತ್ತಾ ಇಲ್ಲ. ಶ್ರೀರಾಮನ ಭಜ ಕನಿದ್ದೇನೆ, ಹನುಮಂತ ನಾಮ ಕನಿದ್ದೇನೆ, ಅಂಜನಾ ಸೂನು ಬಿದ್ದೇನೆ. ಯಾವತ್ತು ಕೆಟ್ಟವರ ಪಾಲಿಗೆ ನಾನು ಯಮ, ಶಿಷ್ಟರ ಪಾಲಿಗೆ ನಾನು ಸೇವಕ. ಹಾಗಿದ್ದರೆ ನನ್ನ ನಿಜವನ್ನು ನಾನು ಹೇಳಬಲ್ಲೆ. ಈ ಸ್ವರ್ಣಲಂಕೆಯ ಅಧಿಕಾರಿ ಮಹಿರಾವಣ. ಮಹಿರಾವಣ ಅವನ ಸಹೋದರಿ ನಾನು. ದುರ್ದೊಡ್ಡಿ ಅಂತ ನನ್ನ ಹೆಸರು. ನನಗೊಬ್ಬ ಮಗನಿದ್ದಾನೆ, ನೀಲಮೇಘ ಶ್ಯಾಮ ಅಂತ ಅವನಿಗೆ ಹೆಸರು. ಹುಟ್ಟಿದಾಗಲೇ ಅವನ ಜ್ಯೋತಿಷ್ಯವನ್ನು ಅರಿಯುವುದಕ್ಕೆ ಜ್ಯೋತಿಷ್ಯರಲ್ಲಿ ಹೋಗಿ ಕೇಳಿದಾಗ ಅವನಿಗೆ ಈ ಊರಿನ ಅಧಿಕಾರ ಸಿಗುವುದಕ್ಕಿದೆ ಎಂಬುದನ್ನು ಅರಿತವನೇ ನನ್ನಣ್ಣ ಅವನನ್ನು ಕೊಲ್ಲುವುದಕ್ಕೆ ಮುಂದಾಗಿದ್ದಾನೆ. ಅಮಾವಾಸ್ಯೆಯ ದಿವಸ ಅವನನ್ನು ಬಲಿ ಕೊಡ್ತಾನೆ ಎಂಬುದನ್ನು ಅರಿತು ಅವನ ಜೀವವನ್ನು ಉಳಿಸಿಕೊಳ್ಳುವುದಕ್ಕಾಗಿ ದಿನನಿತ್ಯವೂ ಒಂದು ಪ್ರಾರ್ಥನೆಯನ್ನು ಮಾಡುತ್ತಾ ಇದ್ದೇನೆ ನಾನು. ಹೌದಪ್ಪ. ಆದ್ದರಿಂದ ಅವನ ಉಳಿವನ್ನು ಹೇಗೆ ನಾನು ಸಾಧಿಸಲಿ ಅಂತ ನಾನು ಯೋಚನೆ ಮಾಡುತ್ತಾ ಇದ್ದೇನೆ. ಹನುಮ, ಯೋಚನೆ ಮಾಡಬೇಡ ತಾಯಿ, ಶ್ರೀರಾಮನ ಕಿಂಕರನಿದ್ದೇನೆ. ನಿನ್ನ ಮಗನ ಪ್ರಾಣ ಯಾವ ಕಾಲಕ್ಕೂ ಹೋಗದ ಹಾಗೆ ರಕ್ಷಿಸುವುದಕ್ಕೆ ನಾ ಬದ್ಧ ಸಿದ್ಧ. ಆದರೆ ಒಂದು ಉಪಕಾರ ಮಾಡಬೇಕು. ಏನು? ಶ್ರೀರಾಮ ಲಕ್ಷ್ಮಣರ ಮಂಚ ಎಲ್ಲಿದೆ ಅಂತ ನೀ ತೋರಿಸಿದ್ರೆ ಈಗ ನನಗೆ ಗೊತ್ತಾಯಿತು ನೀನು ಯಾಕೆ ಬಂದೆ ಎಂಬುದಾಗಿ. ಸತ್ಯ. ಶ್ರೀರಾಮ ಹೌದು, ಹಾಗೆ ಲಕ್ಷ್ಮಣ ನಿಜ. ಅವರಿಬ್ಬರು ಮಂಚ ಸಹಿತವಾಗಿ ಹೊತ್ತುಕೊಂಡು ಬಂದಿದ್ದಾನೆ ಅಣ್ಣ. ನೋಡಿದ್ದೀರಾ? ಅಣ್ಣನ ಹೆಂಡತಿ ನನ್ನ ಅತ್ತಿಗೆ ಸಂಧ್ಯೆಯ ಅಂತಃಪುರದ ಒಳಗೆ ಇರಿಸಿದ್ದಾನೆ. ಆದ್ರಿಂದ ಆದರೆ ಒಂದು ಹೇಗೆ ನೀನು ರಕ್ಷಿಸುವುದಕ್ಕೆ ಸಾಧ್ಯವಿದೆ? ಬಿಡಿಯಮ್ಮ, ರಾವಣ ಈ ಹೊತ್ತಿನ ಬ್ರಹ್ಮ ರಕ್ಷದರು ಕಂಡರೆ ನುಂಗದೆ ಈಗರು ಎನಲಾಗ ಕೇಳ್ದ ಆಂಜನೇಯನು ನಗುತ್ತಾ ವನಿಜೆಯಳು ಪೇಳಿದನು ಮುದವ ತಳುತ್ತ ಸಂಧ್ಯೆಯ ಅಂತಃಪುರಕ್ಕೆ ಹೋಗಿ ಲಕ್ಷ್ಮಣನನ್ನು ಬದುಕಿಸುತ್ತೇನೆ. ನಿಜ. ಹೀಗಾಡಿದರೂ ಕೂಡ ಅದು ಸಾಧ್ಯವೇನಪ್ಪ? ಅಸಾಧ್ಯವೇ? ಖಂಡಿತ ಅಸಾಧ್ಯ. ದಶಕಂಠನ ಅಂತಃಪುರವನ್ನು ಸೇರಿದ ಆಂಜನೇಯನಿಗೆ ಇವ ಯಾವ ಲೆಕ್ಕ? ನೀನು ಹೀಗೆ ಬಂದೆಯಾದರೆ ಅಲ್ಲಿ ನಿನ್ನನ್ನು ತಡೆಯುವುದಕ್ಕೆ ಇದ್ದಾರೆ ಬ್ರಹ್ಮ ರಾಕ್ಷಸರಾಗಿದ್ದವರು. ಇರ್ಲಿ, ಬಾಗಿಲ ಭಟರಿದ್ದಾರೆ. ಇನ್ನೂ ಇದ್ದಾರಾ? ಹೌದು. ಆದ್ದರಿಂದ ಅವರ ಕಣ್ಣು ತಪ್ಪಿಸಿ ಒಳಗೆ ಹೋಗುವುದಕ್ಕೆ ಸಾಧ್ಯವಿಲ್ಲವಪ್ಪ. ಇನ್ನೂ ಇದ್ದಾರಲ್ಲ, ಅವರನ್ನು ಮೆಚ್ಚಲೇಬೇಕು. ಆದ್ರೆ ಒಳ ಹೋಗುವುದು ಹೇಗೆ ನೀನು ಅಂತ ನಾನು ಯೋಚನೆ ಮಾಡುತ್ತಾ ಇರುವುದು. ನಿನ್ನಿಂದ ಹೋಗುವುದಕ್ಕೆ ಸಾಧ್ಯವಿದೆಯೇ? ಖಂಡಿತ. ಅದೇನು ಅವರನ್ನು ಕೊಟ್ಟಿ ಕೆಲಹಿಯಾದರು
ರಾಮ ಲಕ್ಷ್ಮಣರನ್ನು ನಾ ರಕ್ಷಿಸ್ತೇನೆ. ಹೀಗೆ ನಿನ್ನನ್ನು ಕಂಡ್ರೆ ಅವರು ಬಿಡ್ತಾರೋ ಹೋಗ್ಲಿಕ್ಕೆ? ಏನು ಮಾಡ್ತಾರೆ? ನೀನು ಕಾಣದ ಹಾಗೆ ಹೋಗುವುದಿದ್ರೆ ಆದೀತು. ಸೂಕ್ಷ್ಮ ರೂಪದಿಂದಲೇ ಹೋಗುತ್ತೇನೆ. ಹಾಗಿದ್ರೆ ಒಂದು ದಾರಿಯನ್ನು ನಾನು ಹೇಳ್ತೇನೆ. ಹೇಗೆ? ನಾನು ನಿತ್ಯವೂ ಕೊಂಡೊಯ್ಯುವಂತಹ ತೀರ್ಥ ಪಾತ್ರೆ ಇದೆ, ಅದರ ಒಳಗೆ ನೀನು ಇದ್ದುಕೊಂಡೆ ಅಂತಾದ್ರೆ ನಿನ್ನನ್ನು ನಾನು ಕರೆದೊಯ್ಯಬಲ್ಲೆ. ಹಾಗಿದ್ರೆ ತೀರ್ಥಕುಂಡದ ಒಳಗೆ ಅನುರೂಪದಿಂದ ಸುತ್ತುತ್ತಾ ಇರುತ್ತೇನೆ. ನಾನು ನಿನ್ನನ್ನು ಕೊಡದೊಯ್ಯುತ್ತೇನೆ. ಸರಿ. ಪರಂಪರೆ ಎಲ್ಲಿಗೆ ಒಳಗೆ ಒಯ್ಯುವೆ? ಆಗ ಹೋದವಳೇ ನಾನೀಗ ಬರ್ತಾ ಇರುವುದು ಗೊತ್ತುಂಟು. ಮತ್ತೆ ನನ್ನನ್ನು ತೂಕ ಮಾಡ್ಲಿಕ್ಕೆ ಏನುಂಟು? ಹೋದಾಗ ಇದ್ದ ಹಾಗೆ ಇದ್ದೇನೆ ನಾನು. ಹೋಗೋ ತೂಕ ಆಗಿದೆ. ಹುಡುಗಾತ್ಮ, ಸುಮ್ಮನೆ ದಾರಿ ಬಿಡು, ಮಾತಾಡಬೇಡ. ಎಲ್ಲಿಂದ ಹನುಮಂತ? ಆದಷ್ಟು ಬೇಗನೆ ರಾಮ ಲಕ್ಷ್ಮಣರ ಸಹಿತ ಆ ನೀಲಮೇಘ ಶ್ಯಾಮನ ತಲೆ ಕಡಿಬೇಕು. ಒಂಟಿ ಸೀನು. ಏಯ್, ನೀನ್ ಯಾಕೆ ಇಲ್ಲಿ ಬಂದದ್ದು? ಅಣ್ಣ. ಏನು? ಮಂಗಣ್ಣ. ಚಟಾಲ ಕೊಟ್ರೆ ಉಂಟಲ್ಲ, ನಾನು ಮಂಗನಾಗಿ ಕಾಣ್ತೀರ ನಿನಗೆ? ನಿನ್ನ ನಲ್ಲಣ್ಣ ಹೇಳಿದ್ದು. ನಾನು ಕಂಡದ್ದು ಮಂಗಣ್ಣ. ನೀನು ಕಂಡದ್ದು ಮಂಗ? ಹೌದು. ಎಲ್ಲಿ? ನಾನು ತೋಟಕ್ಕೆ ಹೋಗಿದ್ದೆ. ಯಾಕೆ? ಬದನೆ ಕೊಯ್ಯುವುದಕ್ಕೆ. ಯಾಕಾಗಿ? ನಿನಗೆ ಗೊಜ್ಜು ಅಂದ್ರೆ ಇಷ್ಟ ಅಲ್ವಣ್ಣ? ಬದನೆಕಾಯಿ ಗೊಜ್ಜು? ಹಂಗಮ್ಮ ದೂರದೊಂಡಿ ಬದನೆಕಾಯಿ ಕೊಯ್ದಿಯೇನೆ? ಅಣ್ಣಯ್ಯ, ಏನೇ ಬದನೆಕಾಯಿಗೆ ಕೊಯ್ಬೇಕು ಅಂತ ಕೈ ಹಾಕುವಾಗ ಅಣ್ಣಯ್ಯ ಮಂಗಣ್ಣ. ಏನೇ ಅದು? ಅಲ್ಲಿ ಮಂಗಣ್ಣ. ಅಲ್ಲಿ ಮಂಗ ತೋಟದಲ್ಲಿ? ನಾನು ಬದನೆಗೆ ಅಂತ ಕೈ ಹಾಕಿದ್ರೆ ಅದೇ ಬದನೆಯನ್ನು ಹಿಡಿದುಕೊಂಡು ಅದು ನನಗೆ ಅಣಕಿಸುವುದಕ್ಕೆ ತೊಡಗಿತ್ತು. ತಂಗಮ್ಮ. ಅಣ್ಣಯ್ಯ. ಏನಣ್ಣಯ್ಯ? ಮಂಗ ನಿನಗೆ ಬದನೆಕಾಯಿ ತೋರಿಸಿದ್ದೇನೆ. ನಾನು ಬಿಡ್ಲಿಲ್ಲ. ಬಿಡ್ಲಿಲ್ವಾ? ನಾನೊಂದು ಕಲ್ಲು ಹಿಡಿದು ಹೊಡಿಲಿಕ್ಕೆ ಹೊರಟೆ. ಏನಾಯ್ತು? ಆವಾಗ ಅದೇ ಕಲ್ಲನ್ನು ಅದು ಹಿಡಿಯಿತು, ನನಗೆ ಹೊಡೆಯಿತು. ಹಾಗಾದ್ರೆ ನಿನಗೆ ಓಡಿಸ್ಲಿಕ್ಕಾಗಲಿಲ್ಲ? ನನ್ನಿಂದ ಆಗ್ಲಿಲ್ಲ ಅಣ್ಣಯ್ಯ. ನಾನು ಓಡಿಸ್ತೇನೆ, ನೀನು ಹೋಗು. ಅಷ್ಟೊಂದು ಅಣ್ಣ. ತಂಗಮ್ಮ, ನನ್ನ ಮಗ ನೀಲಮೇಘ ಶ್ಯಾಮನಿಗೆ ಯಾವಾಗಣ್ಣ ಪಟ್ಟ ಕಟ್ಟುವುದು? ತಂಗಮ್ಮ. ಅಣ್ಣಯ್ಯ. ದೂರ್ಕೊಂಡೆ. ಓ, ನಿನ್ನ ಮಗ ನೀಲಮೇಘ ಶ್ಯಾಮನಿಗೆ ಪಟ್ಟ ಕಟ್ಟುತ್ತೇವೆ. ಅದೆಂತಣ್ಣ ನಿನಗೆ ಹಾಗಾಗುವುದು? ಏನು? ಕೈ ಕಾಲಿಗೆ ಏನೋ ಒಂದು. ಕೈ ಕಾಲಿಗೆ ಏನಾಗಲಿಲ್ಲ, ಹೋಗ್ತಾ ಇಲ್ವಾ ಇಲ್ಲಿಂದ? ಮಂಗಂತ ತೋಟದಲ್ಲಿ ನೋಡ್ತೇನೆ ನಾನು. ಅಪರಿಚಿತ ಕಪಿ ನಿನಗೆ ಅದ ಉದ್ಯೋಗ? ಪಾತಾಳ ಲಂಕೆ ಇದು. ಇಷ್ಟರವರೆಗೆ ಇಲ್ಲಿ ಮಂಗನನ್ನು ನಾನು ನೋಡಿದ ಬರಲ್ಲ. ಆದ್ರೆ ಮಂಗ ನೀನು ಇಲ್ಲಿಗೆ ಬಂದಿದ್ದಿ, ಎತ್ತಲಿಂದ ಬಂದೆ. ನಿನ್ನ ಅಪ್ಪ ಅಮ್ಮ ಯಾರು, ಯಾಕಾಗಿ ಬಂದೆ ಹೇಳಬೇಕು.
ನಾನಲ್ಲ. ಯಾರೋ ನೀನು? ಅಂಜನಾಸೂನು, ವಾಯು ಸಂಜಾತ, ಶ್ರೀರಾಮನ ಪದ ಕಿಕ್ಕರ, ನಾನೇ ಹನುಮಂತ. ಓ, ನೀನು ಬಂಟನ? ಬಂಟ. ಹಾಗಾದ್ರೆ ನನಗೂ ನೋಡ್ಬೇಕಿತ್ತು. ಹೌದಾ? ಬಾರ ಹಿಡಿದು ಕಪ್ಪಳಿ. ನಾನು ಮಂಗನನ್ನು ಓಡಿಸುವುದಕ್ಕೆ ಪ್ರಯತ್ನ ಮಾಡಿದ್ರೆ ಮಂಗ ಪರಚಿತ್ತದೆ ಅದೆಲ್ಲ ವಿಷಯ. ಆ ಮಂಗನನ್ನು ಓಡಿಸುವುದಕ್ಕೆ ನಾನು ಪ್ರಯತ್ನ ಪಟ್ಟರೆ ಒಂದು ಮಿಂಚಿನ ಬಡ್ಡಿ ರಾಪಕ್ಕ. ತೆಂಗಮ್ಮ, ನನ್ನ ಮಗ ನೀಲಮೇಘ ಶ್ಯಾಮನಿಗೆ ಯಾವಾಗ ಪಟ್ಟ? ತಂಗಮ್ಮ, ಅಣ್ಣಯ್ಯ, ಏನಣ್ಣ? ನಿನ್ನ ಮಗ ನೀಲಮೇಘ ಶ್ಯಾಮನಿಗೆ ಪಟ್ಟ ಕಟ್ಟ. ಆಗಿಲಣ್ಣ. ಒಳ್ಳೆ ಕತೆ ಅಣ್ಣ. ಚೀಚಿ ಉಂಟಿ ಎಂತದಿದು? ಏನೇ ಮುಟ್ಟಣ್ಣ. ಮುಟ್ಟಿದಲ್ವಾ? ನೀನು ಹೆಣ್ಮಕ್ಳೆಲ್ಲ ತಿಂಗಳಿಗೆ 3 ದಿವಸ ಯಾವುದು ಮನೆಗಾಗದ್ದು. ನಾನು ಅದೇ ಈಗ ಅದು ಮುಟ್ಟು ಅಂತ ಹೇಳಿದ್ದು. ನಾನು ಮುಟ್ಟು? ಹೌದು. ನೀನು ಏನಣ್ಣ? ಮಾರಿ ಸಂತಾನದವಳು ಈ ರಣಭೂಮಿಗೆ ಮಧ್ಯೆ ಬಂದು ಮುಟ್ಟಣ್ಣ. ಎಂತದ್ದು ಮುಟ್ಟಣ್ಣ? ಆಯ್ತಲ್ಲ, ಹೊಲಸಾಗಿ ಹೋಯ್ತಲ್ಲ. ಈಗ ಏನು ಮಾಡಬೇಕು? ಒಳ್ಳೆಯ ಉಪಾಯ ಹೊಳೆಯುತ್ತಾ ಇದೆ. ನಾನು ಮಲಿನವಾಗಿದ್ದೇನೆ. ಡೊಂಬರ ವೇಷವನ್ನು ಮಾಡಿ ಮಂಗನನ್ನು ಮರಳು ಮಾಡಬೇಕು. ನೋಡಿ ವೇಷ. ನಮ್ಮ ಮಾಟ ಇಲ್ಲ, ಮಂತ್ರ ಇಲ್ಲ, ತಂತ್ರ ಇಲ್ಲ, ಕುತಂತ್ರ ಇಲ್ಲ, ಕೇವಲ ಕೈ ಚಳಕ. ಡೊಂಬರಾಟದವರು. ಏನೆಲ್ಲ ಆಟ ಆಟ ತುಂಬ ಒಟ್ಟು ಪುರ್ಸೋತಿಲ್ಲ ಅಲ್ವಾ? ಈಗ ಸದ್ಯಕ್ಕೆ ಇದು ನಂಬಬೇಡ, ಅಣ್ಣನ ಮಾಯೆ. ಅವನನ್ನು ಉಳಿಸುವುದಕ್ಕಾಗಿ ನೀನು ಇಲ್ಲಿಗೆ ಬಂದಿದ್ದೀನಿ. ರಾಮನ ಬಂಟ ಹನುಮಂತ. ಯಾವ ಹನುಮಂತನೇ ಆಗಲಿ ನನಗದು ಲೆಕ್ಕವೇ ಅಲ್ಲ. ಮಾಯಾವಿ ನಾನು. ನೀನು ಬಂದಿದ್ಯಲ್ಲ ರಾಮ ಲಕ್ಷ್ಮಣರ ಜೊತೆಯಲ್ಲಿ ಆ ನೀಲಮೇಘನ ಸೇರಿಸಿ ನಿನ್ನನ್ನು ಬೆಳಗಾಗುವುದಕ್ಕಿಂತ ಮುಂಚೆ ತಲೆ ಕಡಿತ
ದುಷ್ಟರ ಕೂಟವನ್ನು ಸೇರಿದೆ. ದುಷ್ಟರ ಕೂಟ ಕೆಟ್ಟ ಕೆಲಸವನ್ನೇ ಮಾಡುತ್ತಾ ಬಂದೆ. ರಾಮನ ಭಜಕರು ನಾವು. ರಾಮ ಪುಷ್ಪವೆನ್ನುವಂತಹ ನಿನ್ನ ಭಜನ ಇಲ್ಲಿ ನಡೆಯಲಿಕ್ಕಿಲ್ಲ. ರಾಮ ಪುಷ್ಪವೆನ್ನುವ ಪುಷ್ಪದ ಮಧುವನ್ನು ಹೀರುವ ಭ್ರಾಮರಿಯಾಗು. ಒಳ್ಳೆದಾದ್ರೆ ನಿನ್ನವರನ್ನು ಭ್ರಾಮರಿ ಗುಂಪಿಗೆ ಸೇರಿಸು. ಈ ಬರಿದಾದ ಆಸನ ಮುಂದಿನ ಸಲ ಆದ್ರೂ ತುಂಬುವ ವ್ಯವಸ್ಥೆ ಕೊನೆಗೆ ಮಾಡು. ಸಮಯಕ್ಕೆ ಸರಿಯಾಗಿ ಮುಗಿಸುವ ವ್ಯವಸ್ಥೆ ಮಾಡದೆ ಹೋದ್ರೆ ಸದಾಶಿವನ ಪದ ಸಾನ್ನಿಧ್ಯ ನಿನ್ನನ್ನು ಸೇರಿಸ್ತೇನೆ. ನಾನು ಭ್ರಮರವೇ ಹೌದು. ಬ್ರಾಹ್ಮರಿಯ ಸಂಘದಲ್ಲಿಯೇ ನಾನು ಇರುವುದು. ಅದರ ಬಗ್ಗೆ ನೀನು ತಲೆ ಕೆಡಿಸಿಕೊಳ್ಳಬೇಡ. ಯಾವಾಗ ಬ್ರಾಹ್ಮರಿ ಸಂಘ ಪ್ರಾರಂಭವಾಯಿತು ಅಲ್ಲಿಂದ ಇಲ್ಲಿಯವರೆಗೆ ನಾನು ಹಿಂದುಳಿಯಿಲ್ಲ, ಗೊತ್ತಾಯ್ತಲ್ಲ. ನಾನು ಲಂಕೆಗೂ ಇಲ್ಲಿಗೂ ಸಂಪರ್ಕವನ್ನು ಕಲ್ಪಿಸಿಕೊಂಡಿದ್ದೇನೆ. ಯಾವತ್ತೇ ಇರಲಿ ನಿನ್ನಂತ ಮಂತ್ರಗಳಿಗೆ ಅವಕಾಶವಿಲ್ಲ. ನೀನೇನೋ ನಾನು ದೀನರಿಗೆ ಈಶನಾಗುವುದಕ್ಕೆ ಹೊರಡ್ತೀಯ. ದೀನೇಶನ ನೀನು ನಿಜ. ಆಗ್ತೀಯಾ? ದಿನೇಶ ವಂಶ ಸಂಭವರಿಗೆ ಯಾವತ್ತಿದ್ದರೂ ಬೆಂಗಾವಲಾಗಿ ನಿಂತವ. ಸಮಸ್ತ ಪುರವನ್ನು ರಾಮ ಮಂತ್ರ ಸ್ತೋತ್ರ ಪಠಣದಿಂದ ನಿಜವಾದ ಭವನವಾಗಿಸಿದವ. ಪ್ರತಿಯೊಬ್ಬರ ಬದುಕಿಗೂ ಪುರಭವನ ರಾಮ ಭವನ ಮಾಡುವುದಕ್ಕೆ ಹೊರಟಿದ್ದೇನೆ. ಹಾಗಾದ ಕಾರಣ ಈಗಲೂ ಹೇಳ್ತೇನೆ, ಶ್ರೀರಂಗನಾಮ ಮಾಡು, ನೀ ಉಳಿಯುತ್ತಿ. ನೀನು ಬಂದದ್ದು ಪುರಭವನ ನನ್ನದಿದು. ಹೌದಾ? ಗೊತ್ತಾಯ್ತಲ್ಲ. ಗೊತ್ತಿದೆ. ನನ್ನ ಪುರಭವನಕ್ಕೆ ಬಂದು ನನ್ನಲ್ಲಿ ಅಧಿಕ ಪ್ರಸಂಗ. ನಿನ್ನ ಸತ್ಯ ಎಲ್ಲ ಹೇಳ್ತೇನೆ. ಏ ಜಬ್ಬಿ ಈಗ ಇವನ ಪ್ರಾಣ ಪಕ್ಷಿ ಇರುವುದು ಅಲ್ಲಿ ವಜ್ರ ತುಂಬಿ ಹಾಕುತ್ತೇನೆ. ಒಡನೆ ರಾಮ ಧ್ಯಾನದಿ ಇರುತ್ತಿದ್ದ ಏನನೆ ಏನನೆ ಸತ್ತಲ್ಲಿಂದ ಸತ್ತು ಹೋಗಬೇಕು. ಅಮ್ಮ ದುರ್ದುಂಡಿ ದೇವಿ, ಹನುಮಂತ, ನೀ ರಾಕ್ಷಸಿ ಎನ್ನುವುದು ಮುಖ್ಯ ಅಲ್ಲ. ರೂಪದಿಂದ ಬಲಿಯೂ ರಾಕ್ಷಸ, ಸ್ವಭಾವದಿಂದ ವಿಷ್ಣು ಭಕ್ತ. ರೂಪದಿಂದ ವಿಭೀಷಣನೂ ರಾಕ್ಷಸ, ಹುಟ್ಟಿನಿಂದ. ಸ್ವಭಾವದಲ್ಲಿ ಶರಣಶ್ರೇಷ್ಠ. ಆದ್ದರಿಂದ ಒಬ್ಬನ ರೂಪ ಮುಖ್ಯವಲ್ಲ, ಅವನ ಗುಣವೇ ಪ್ರಧಾನವಾದದ್ದು. ಆದ್ದರಿಂದಲೇ ರಾಮನಲ್ಲಿ ಸರ್ವಗುಣೋಪೇತತ್ವವನ್ನು ಪ್ರಪಂಚ ಕಂಡಿತು. ಅಂತಹ ರಘುವರನ ಸೇವೆಯನ್ನು ಮಾಡಿದವರಿಗೆ ಒಮ್ಮೆ ಸ್ವಲ್ಪ ಮೇಲೆ ಕೆಳಗೆ ಆದರೂ ಮತ್ತೆ ರಾಮ ಇರುವಲ್ಲಿ ಯಾರು ಗೆದ್ದರೂ ಅವನ ಕಥೆಯೂ ಬಯಲಾಗುವ ಕಾಲ ಬಂದಿತ್ತು. ರಾಮಾನುಗ್ರಹದಿಂದ ಜ್ಯೋತಿಷ್ಯ ಸತ್ಯ ಆಗ್ತದೆ ಅಂತ ಈಗ ಒಂದು ಸತ್ಯ ಹೌದಲ್ಲ? ನನ್ನ ಮಗನೇ ನೀಲಮೇಘ ಶ್ಯಾಮನಿಗೆ ಜ್ಯೋತಿಷ್ಯ ಪ್ರಕಾರ ಹೇಳಿದ್ದು ಪಟ್ಟ ಸಿಗ್ತದೆ. ಇದು ಸತ್ಯವಾಯಿತಲ್ಲ? ನೋಡಿದಿರಾ? ಮಲಗಿದ್ದ ರಾಮ ಲಕ್ಷ್ಮಣರು ಎದ್ದರು. ಶುಭ ಕಾಲ ಇದು. ಇನ್ನೂ ನಾವು ಇಲ್ಲಿರುವುದಲ್ಲ. ನಿನ್ನ ಮಗನಿಗೆ ಪಟ್ಟಾಭಿಷೇಕ ಮಾಡಿ ನೀಲಮೇಘ ಶ್ಯಾಮ ಪಟ್ಟಾಭಿಷೇಕೋತ್ಸವದಲ್ಲಿ ರಾಮಭಕ್ತ ಹನುಮಂತನ ವಿಕ್ರಮವೇ ನಿಜಾರ್ಥದಲ್ಲಿ ಸಾಕಾರಗೊಂಡಿತು ಎನ್ನುವಲ್ಲಿಗೆ ಪಂಚವಟಿ ಮಾತ್ರವಲ್ಲ, ಕಂಸ ವಿವಾಹ, ಸುಧನ್ವ ಮೋಕ್ಷ, ಮಹಿರಾವಣ ಕಾಳಗ ಎನ್ನುವ ಆಖ್ಯಾನವನ್ನು ಯಾರು ಆಡಿಸಿದರು, ಆಡುವುದಕ್ಕೆ ಅನುವು ಮಾಡಿಕೊಟ್ಟರು, ಯಾರು ಸರ್ವರು ರಾಮಕರ ಸೇವಕರಂತೆ ತಮ್ಮನ್ನು ತಾವು ಬ್ರಾಹ್ಮರಿ ಸಂಘದಲ್ಲಿ ಸೇರಿಸಿ ದುಡಿದರು, ಅಂತಹವರಿಗೆ ನಾವು ನಂಬಿದ ಕಲಾಮಾತೆ ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ತಾಯಿ, ಆರಾಧ್ಯ ಶ್ರೀರಾಮಚಂದ್ರ ದೇವರು ಸದಾ ಅವರ ಬದುಕನ್ನು ಅಯೋಧ್ಯಾರಾಮ ಬೆಳಗುವಂತೆ ಬೆಳಗಿಸಲಿ ಎನ್ನುವ ಆಶಯದೊಂದಿಗೆ ಕತೆಗೆ ಮಂಗಳ ಹಾರುತ್ತೇವೆ. ಪಾತ್ರ ಶುಭ
ಶರಣಾಗತ ಪರಿಪಾಲಕ ಶುಭಕರಿ ದುರಿತ ನಿವಾರಕ ಪ್ರಮಗಾಮಿಗೆ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ನಿತ್ಯ ಮಂಗಳಂ ಭದ್ರಂ ಶುಭಂ ಮಂಗಳಂ